ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ನಾನು ಪ್ರತಿ ಬಾರಿಯೂ ಹೇಳ್ತಾ ಇದ್ದೆ, ಈ ಉಡುಪಿ ಒಂದು ಸ್ವಚ್ಛತೆಯ ನಗರ, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ನಗರ, ಹೀಗೆ ಮುಂತಾದ ರೀತಿಯಲ್ಲಿ ಪ್ರಶಸ್ತಿಗಳನ್ನು, ಹಿರಿಮೆ ಗರಿಮೆಗಳನ್ನು ಇಲ್ಲಿನ ಒಂದು ನಗರಸಭೆ ಆಗಿರ್ಬೋದು ಅಥವಾ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಅದನ್ನು ಪಡೆದು ಬೀಗುತ್ತಾ ಇದೆಯೇ ವಿನಃ ಅಲ್ಲಿರ್ತಕ್ಕಂಥ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ, ಅವ್ಯವಸ್ಥೆಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಯಾವಾಗಲೂ ಕೂಡ ವಿಫಲವೇ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ, ಪ್ರಶಸ್ತಿಗಳನ್ನು, ಹಿರಿಮೆ ಗರಿಮೆಗಳನ್ನು ಪಡೆದುಕೊಂಡು ನಂತರ ಅದನ್ನು ಹೊದ್ದುಕೊಂಡು ಮಲಗ್ತಾರೆ ವಿನಃ ಅದನ್ನು ಏನು ಪ್ರಶಸ್ತಿ ಬಂದಿದೆ ಅದಕ್ಕೆ ತಕ್ಕನಾಗಿ ನಾನು ಮುಂದೆ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಯೋಚನೆಯನ್ನು ಮಾಡೋದಿಲ್ವ? ಹಾಗಾದರೆ ಇಷ್ಟೆಲ್ಲ ಪ್ರಶ್ನೆಗಳು ಯಾಕೆ ಮೂಡುತ್ತೆ ಅಂತಂದರೆ, ಉಡುಪಿಯ ಕೆಲವು ಪ್ರದೇಶಗಳನ್ನು ನೋಡಿದಾಗ, ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳ ಒಂದು ಸಮಸ್ಯೆಗಳನ್ನು ನೋಡಿದಾಗ, ಅಲ್ಲಿ ಗಬ್ಬು ನಾರ್ತಾ ಇರ್ತಕ್ಕಂಥ ಒಂದು ಪರಿಸರವನ್ನು ನೋಡಿದಾಗ, ನಮಗೆ ಒಂದು ಸರಿ ಆ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಮುಖಭಾವಗಳು ಬದಲಾಗುತ್ತೆ. ಯಾಕೆ ಆ ಮುಖಭಾವಗಳು ಬದಲಾಗುತ್ತೆ, ಅಂಥ ಸಮಸ್ಯೆಗಳು ಏನಿದೆ ಅಂತ ನೀವು ನೋಡೋದಾದರೆ, ಉದ್ಯಾವರದ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾದ ಒಂದು ತ್ಯಾಜ್ಯ ಸಮಸ್ಯೆ ಇದೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಉದ್ಯಾವರ ಗ್ರಾಮ ಪಂಚಾಯತ್ ವೇಗಾಸ್ ಲೇಔಟ್ ಪರಿಸರ ಶುಚಿತ್ವವಿಲ್ಲದೆ ಗಬ್ಬು ನಾರುತ್ತಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿ ಈ ಶುಚಿತ್ವವನ್ನ ಕಾಪಾಡುವಲ್ಲಿ ವಿಫಲವಾಗಿದೆ. ಈ ಉದ್ಯಾವರ ಗ್ರಾಮ ಪಂಚಾಯಿತಿಯ ಕೂಗಳತೆಯ ದೂರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಲೇಔಟ್ ಪರಿಸರದಲ್ಲಿ ಈ ತೋಡು ಇದೆ. ಇಲ್ಲಿ ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿಯುತ್ತೆ. ಆದ್ರಿಂದ ಅಲ್ಲಿರುವ ಕಸ, ಕೊಳೆತ ತ್ಯಾಜ್ಯಗಳು ರಸ್ತೆಯ ಮೇಲೆ ಹರಿದು ಅಲ್ಲಿನ ಪಾದಾಚಾರಿಗಳಿಗೆ ನರಕ ದರ್ಶನವಾಗ್ತಿದೆ. ಈ ಚರಂಡಿಯುದ್ದಕ್ಕೂ ಕಸದ ರಾಶಿ ಕಂಡುಬರುತ್ತೆ. ಇದಕ್ಕೆ ಕಾರಣ ಮನೆಯಲ್ಲಿ ಉಪಯೋಗಿಸಿದ ಕೊಳೆತ ತ್ಯಾಜ್ಯದ ನೀರು ಈ ಪರಿಸರವನ್ನ ಸಂಪೂರ್ಣ ಹಾಳು ಮಾಡಿದೆ. ಉದ್ಯಾವರ ಗ್ರಾಮದಿಂದ, ವೇಗಸ್ ಕಾಲೋನಿಯಿಂದ ಮಾತಾಡ್ತಿರೋದು. ನಾವು ಸಾಮಾನ್ಯ ಜನಪ್ರತಿನಿಧಿಗಳು. ನಮಗೆ ಇಲ್ಲಿ ಉದ್ಯಾವರದಲ್ಲಿ ತೋಡಿನ ವ್ಯವಸ್ಥೆ ಉಂಟು. ಆ ತೋಡಿನಲ್ಲಿ ನೀರಿಗಿಂತ ಜಾಸ್ತಿ ಕಸಗಳೇ ಹೋಗ್ತಾ ಉಂಟು. ಎಲ್ಲ ಮನೆಯವರದ್ದು ಕಸ, ಬೇಡವಾದದ್ದು, ತ್ಯಾಜ್ಯ ವಸ್ತು ಅದೆಲ್ಲ ಹೋಗ್ತಾ ಉಂಟು. ಇದರಲ್ಲಿ ರೋಗಗಳು ಸಹ ಹೆಚ್ಚುದು ಜಾಸ್ತಿ. ಮಕ್ಕಳಿಗೆ ಇದರಿಂದ ಜಾಸ್ತಿ ಪ್ರಾಬ್ಲಮ್ ಉಂಟಾಗ್ತದೆ. ನಾನು ಪಂಚಾಯತಿಗೆ ಹೋಗಿ ಸಹ ಇದರ ಬಗ್ಗೆ ಹೇಳಿ ಬಂದಿದ್ದೇನೆ, ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ. ಅದಕ್ಕೆ ಅವರು ನಾವು ರೆಸ್ಪಾನ್ಸ್ ಮಾಡ್ತೇವೆ ಅಂತ ಹೇಳಿ ವ್ಯವಸ್ಥೆ ಮಾಡಿದರು. ಎಂತ ಅದು ಗಾಡಿ, ಕಸದ್ದು ಗಾಡಿ ಕಳಿಸಿದ್ದು, ಅದು 4 ದಿವಸಕ್ಕೆ 5 ದಿವಸಕ್ಕೆ ಕಳಿಸ್ತಾರೆ. ಅದೆಂತಾಗ್ತದೆ, ಮನೆಯಲ್ಲಿ ಮೀನದ್ದಿರಲಿ ಬೇರೆ ಎಂಥದ್ದು ಕೊಳಕಿರ್ತದೆ, ಅದು 4 ದಿವಸ ತನಕ ಇಡ್ಲಿಕ್ಕಾಗ್ತದೆ, ವಾಸನೆ ಬರ್ತದೆ, ಪುನಃ ಅದು ತೋಡಿಗೆ ಹೋಗ್ತದೆ. ಅದರದ್ದು ಒಂದು ಡೈಲಿ ಒಂದು ಏನಾದರೂ ಕಸ ತಗೊಂಡು ಹೋಗಲಿಕ್ಕೆ ಅಂತಾದರೂ ವ್ಯವಸ್ಥೆ ಮಾಡಿದ್ದದು ವಾಹನದ್ದು. ಮತ್ತು ಏನಂದರೆ ಹಳ್ಳಿಗಳಲ್ಲಿ ಸ್ವಚ್ಛತೆ ಉಂಟು. ಇದು ಸಿಟಿಯಾಗಿ ಸಹ ರೋಡಲ್ಲಿ ಈಗ ನೀವು ನೋಡ್ಬೋದು, ಇದು ವಿಡಿಯೋದಲ್ಲಿಯೇ ರೋಡಲ್ಲಿ ಎಷ್ಟು ರಾಶಿ ಕಸ ಅಂದರೆ ಅದರ ಮಧ್ಯೆ ನಾಯಿಗಳದ್ದು ರಸ್ತೆ. ನಮಗೆ ಓಡಾಡಲಿಕ್ಕೆ ಕಷ್ಟ, ಅಲ್ಲಿ ತುಂಬ ಕಷ್ಟ ಆಗ್ತದೆ. ಮಕ್ಕಳನ್ನಾದರೆ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅದರಿಂದ ಇಲ್ಲಿ ಸಹ ತೋಡಿನಲ್ಲಿ ಸಹ ಒಳ್ಳೆ ಮಾಡಬೇಕು, ಮತ್ತು ರೋಡಲ್ಲಿ ಸಹ ಅಲ್ಲಿ ಸೂಚನೆ ಬರಿಬೇಕು ಅವರು, ಇಲ್ಲೇ ಕಸ ಹಾಕಬಾರ್ದಂತ. ಹಾಗೆ ಮಾಡಿದರೆ ಜನ ಇದು ಮಾಡ್ತಾರೆ, ಕಸ ಹಾಕಿದವರಿಗೆ ಏನಾದರೂ ಶಿಕ್ಷೆ ಕೊಡ್ತೇವೆ ಅಂತ. ಮತ್ತು ಅಲ್ಲಿ ಕಸದ ಒಂದು ಡಬ್ಬಿ ಇರಲಿ ಎಂತಾದರೂ ಹಾಕಿ, ಮನೆ ಹತ್ತಿರದವರೆಲ್ಲ ಆಚೆ ಅವರು ರೋಡಲ್ಲಿ ವಾಹನದಲ್ಲಿ ಬರುವುದು ಕಸದ ತೊಟ್ಟಿ, ಇದು ಪ್ಲಾಸ್ಟಿಕನ್ನು ಅಲ್ಲಲ್ಲಿ ಹಾಕಿ ಹೋಗ್ತಾರೆ. ಅದು ಸಹ ಒಂದು ಹಾಕಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳಿಕೊಳ್ತೇನೆ. ಚುನಾವಣೆ ಸಂದರ್ಭದಲ್ಲಿ ಬಂದು ಈ ಭಾಗದ ಜನರಿಗೆ ಭರವಸೆಯ ಮಾತು ನೀಡಿ ಹೋದ ಸ್ಥಳೀಯ ಗ್ರಾಮ ಪಂಚಾಯತ್ನ ಸದಸ್ಯರು ನಂತರ ಕಣ್ಣಿಗೆ ಕಾಣದ ರೀತಿಯಲ್ಲಿ ಮರೆಯಾಗಿ ಬಿಡ್ತಾರೆ. ಇನ್ನು ಈ ಭಾಗದ ಜನರು ನಿತ್ಯ ಅನುಭವಿಸುವ ತೊಂದರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಈ ಚರಂಡಿಯಲ್ಲಿ ಕೊಳಚೆ ನೀರಿನ ಜೊತೆ ಪ್ಲಾಸ್ಟಿಕ್ ತ್ಯಾಜ್ಯ, ಮದ್ಯದ ಬಾಟಲಿ, ನೀರಿನ ಬಾಟಲಿ, ಶೌಚ ಎಲ್ಲವೂ ಈ ತೋಡ್ನಲ್ಲಿ ಮಿಕ್ಸ್ ಆಗಿ ಸಂಪೂರ್ಣ ಹೊಲಸೆದ್ದು ಹೋಗಿದೆ. ಸಂಜೆ ಹೊತ್ತು ಹೊರಗೆ ಬಂದು ಕುಳಿತುಕೊಳ್ಳುವ ಸ್ಥಳೀಯ ಜನರಿಗೆ ಶುದ್ಧ ಗಾಳಿಯ ಬದಲು ಗಬ್ಬು ನಾರುವಂತಹ ಗಾಳಿ ಮೂಗಿಗೆ ಬಂದು ರಾಚುತ್ತಿದೆ. ಆದ್ರಿಂದ ಅಲ್ಲಿನ ಜನತೆ ವಾಕಿಂಗಿಗೆ ಹೋಗುವ ಗೋಜಿಗಂತೂ ಜನರು ಹೋಗದೇ ಇದ್ರೆ ಒಳ್ಳೆಯದು ಅನ್ನುವ ದುರಂತ ಬಂದೊದಗಿದೆ. ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಿ ಅನ್ನೋದು ಸ್ಥಳೀಯರ ಅಳಲಾಗಿದೆ.
ಸ್ಥಳೀಯ ಅಪಾರ್ಟ್ಮೆಂಟ್ ಮತ್ತು ಹೋಟೆಲ್ನವರು ಮತ್ತು ಅಲ್ಲಿನ ಪ್ರದೇಶದವರು ಕೊಳಚೆ ನೀರನ್ನ ನೇರವಾಗಿ ತೋಡಿಗೆ ಬಿಡುವ ಮುಖಾಂತರ ಗಲೀಜನ್ನ ಸೃಷ್ಟಿಸುವಲ್ಲಿ ನಿಸ್ಸೀಮರಾಗಿದ್ದಾರೆ. ಆದರೆ ಅಲ್ಲಿನ ಅಧಿಕಾರಿಗಳು ಮಾತ್ರ ಇದನ್ನೆಲ್ಲ ನೋಡಿಕೊಂಡು ಜನಪ್ರತಿನಿಧಿಗಳು ಮತ್ತು ಹೋಟೆಲ್ ಹಾಗೂ ಅಪಾರ್ಟ್ಮೆಂಟ್ ಮಾಲೀಕರ ಕೈಕೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇದ್ದಾರೆ ವಿನಃ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸದೇ ಇರೋದು ಮಾತ್ರ ದುರಂತ. ಗ್ರಾಮ ಪಂಚಾಯತ್ನವರು ಕೂಡ ಈ ಕುರಿತು ತಲೆನೇ ಕೆಡಿಸಿಕೊಳ್ಳದೆ ಆರಾಮವಾಗಿದ್ದಾರೆ. ಇಲ್ಲಿನ ಸ್ಥಳೀಯ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ ಇದ್ರೂ ಸ್ಥಳೀಯ ಅಂಗಡಿಗಳಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ನಿಷೇಧ ಮಾಡಿದ ಮೇಲೆ ಪ್ಲಾಸ್ಟಿಕ್ನ ಉಪಯೋಗ ಮುಂಚಿನಕ್ಕಿಂತಲೂ ಜಾಸ್ತಿ ಆಗಿದೆ ಅನ್ನೋದು ಇನ್ನೊಂದು ನಗ್ನ ಸತ್ಯ. ಇಲ್ಲಿ ತೋಡಿನದ್ದು ಬಹಳ ಸಮಸ್ಯೆ ಇದೆ. ಪ್ರಾಯದವರಿಗೆಲ್ಲ ಹೋಗಲಿಕ್ಕೆ ಆಗುವುದಿಲ್ಲ. ಮಳೆ ಬರುವಾಗ ಅರ್ಧ ನೀರು ನಿಲ್ತದೆ, ನೀರಿನಲ್ಲಿ ನಡ್ಕೊಂಡು ಹೋಗಬೇಕು. ಹಾವುಗಳೆಲ್ಲ ಸುತ್ತು ಬರ್ತದೆ, ನೀರು ಬರುವಾಗ ಮೇಲೆ ಬರ್ತದೆ. ತುಂಬ ಸಮಸ್ಯೆ ಆಗಿದೆ ನಮಗೆ. ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಭಾಳ ಸಮಸ್ಯೆ ಉಂಟು. ಅದನ್ನೊಂದು ನಾವು ಎಷ್ಟೋ ಎಲ್ಲ ಮಿನಿಸ್ಟರ್ಗೆ ಪಂಚಾಯತಿಗೆ ಎಲ್ಲ ತಿಳಿಸಿದ್ದೇವೆ. ಯಾರೂ ಅದರ ಬಗ್ಗೆ ಗಮನನೇ ಕೊಡುವುದಿಲ್ಲ. ಎಲ್ಲ ಕಡೆಯಿಂದ ಕಸ ತಂದು ಇಲ್ಲಿಯೇ ಹಾಕುದು. ನಾವು ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದರೆ ಅದು ನಾವು ಕಸ ಹಾಕಲಿಕ್ಕೆ ಮತ್ತೆ ಎಲ್ಲಿ ಹಾಕೋದು, ನಾವು ಇಲ್ಲೇ ಹಾಕ್ತೇವೆ ಅಂತ ಹೇಳ್ತಾರೆ. ನಾವು ಪಂಚಾಯತಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅವರು ನೋಡ್ತಾರೆ, ಬಂದು ನೋಡಿ ಹೋಗ್ತಾರೆ, ಮಾಡ್ತೇವೆ ಅಂತ ಹೇಳ್ತಾರೆ. ವರ್ಷ ಅದೇ ಹೇಳೋದು, ಬರುವುದಿಲ್ಲ ಅವರು. ಇನ್ನು ಆ ಪ್ಲಾಸ್ಟಿಕ್ ಚೀಲ ಈ ಭಾಗದಲ್ಲಿಯೇ ಬಿಸಾಡಲಾಗುತ್ತೆ. ಇನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಸದಸ್ಯರು ನಿತ್ಯವೂ ಇದೇ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ರು, ಕಣ್ಣೆತ್ತಿಯೂ ಇದನ್ನ ನೋಡುವುದಿಲ್ಲ. ಇನ್ನು ಇದರ ಬಗ್ಗೆ ನಿರ್ಲಕ್ಷ್ಯತನದ ಮತ್ತು ಬೇಜವಾಬ್ದಾರಿತನದ ಪರಮಾವಧಿಯ ಅತಿರೇಕವನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಪ್ರದೇಶವೇ ಪ್ರತ್ಯಕ್ಷ ನಿದರ್ಶನ. ಇನ್ನು ಈ ಕುರಿತಾಗಿ ಈಗಾಗಲೇ ಈ ವಿಚಾರವನ್ನ ಸ್ಪಂದನಾ ವಾಹಿನಿ ತೋರಿಸಿದೆ. ಆದರೂ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳದೆ ರಾಜಾರೋಷವಾಗಿ ಜವಾಬ್ದಾರಿ ಇಲ್ಲದೆ ಓಡಾಡ್ತಾ ಇದ್ದಾರೆ ವಿನಃ ಸರಿ ಮಾಡುವ ವಿಚಾರವಾಗಿ ಮಾತ್ರ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಸುಂದರ ಉದ್ಯಾವರ, ಸ್ವಚ್ಛ ಉದ್ಯಾವರವೆಂದು ಸ್ಥಳೀಯ ಕಂಪನಿಗಳಿಂದ ದೇಣಿಗೆ ಪಡೆದು ಕಾರ್ಯಕ್ರಮಗಳನ್ನ ಕೇವಲ ಫೋಟೋಗೋಸ್ಕರ ಪೋಸ್ ಕೊಟ್ಟು ಪುಕ್ಕಟೆ ಪ್ರಚಾರ ಗಿಟ್ಟಿಸಿಕೊಳ್ಳುವ ಸ್ಥಳೀಯ ನಾಯಕರ ಕಣ್ಣಿಗೂ ಬೀಳಲ್ಲ. ಅದೇ ರೀತಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಕೈಯಲ್ಲಿ ಘೋಷಣೆಯ ನಾಮಫಲಕ ನೀಡಿ ಉದ್ಯಾವರದ ಮೂಲೆ ಮೂಲೆ ರಸ್ತೆಗಳಿಗೆ ಸುತ್ತಾಡಿಸುವ ಶಾಲಾ ಮುಖ್ಯಸ್ಥರ ಕಣ್ಣಿಗೂ ಬೀಳ್ತಾ ಇಲ್ಲ. ಹಾಗೆಯೇ ಸಾಂಕ್ರಾಮಿಕ ರೋಗದ ವಿಚಾರವಾಗಿ ಸ್ಥಳೀಯ ಆರೋಗ್ಯ ಅಧಿಕಾರಿಗಳು ಸರ್ಕಾರದ ಅನುದಾನವನ್ನ ಬಳಸಿ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದರೂ ಯಾವುದೇ ಪ್ರಯೋಜನ ಆಗದೇ ಇರುವುದು ವಿಷಾದನೀಯ ಸಂಗತಿ. ಇನ್ನು ಸ್ವಚ್ಛ ಭಾರತ ಅಂತ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿ ಅವತ್ತಿನ ದಿನ ಮಾತ್ರ ಹಿಡಿಗಳನ್ನ ಹಿಡಿದು ರೋಡ್ಗಳನ್ನ ಗುಡಿಸಿ ಫೋಟೋಗಳಿಗೆ ಪೋಸ್ ಕೊಟ್ಟು ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಮಾಡಿದ್ರೆ ತಮ್ಮ ಕೆಲಸ ಮುಗೀತು ಅಂತ ಎಣಿಸುವ ಸ್ಥಳೀಯ ನಾಗರಿಕೇನು ಕಮ್ಮಿ ಇಲ್ಲ. ಆದ್ರಿಂದ ಆದಷ್ಟು ಅಭಿವೃದ್ಧಿಗೆ ಒತ್ತು ಕೊಟ್ಟಾಗ ಮಾತ್ರ ಉಡುಪಿ ಅಭಿವೃದ್ಧಿಯ ನಗರವಾಗಿ ಮಾರ್ಪಾಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಹೊಲಸಿನ ತಾಣವಾಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇಲ್ಲಿ ಒಂದು ಉದ್ಯಾವರದ ಪರಿಸರವನ್ನು ನೀವು ನೋಡಿದಿರಿ. ಈಗ ಆ ಒಂದು ಪರಿಸರಕ್ಕೆ ಹೋದರೆ ಗೊತ್ತಾಗುತ್ತೆ, ಮೂಗನ್ನ ಮುಚ್ಚಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ಇದೇ ನಾವು ಸ್ವಚ್ಛ ಭಾರತ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಸ್ವಚ್ಛತೆಯ ನಗರ ಅಂತ ಉಡುಪಿ ಹೆಸರನ್ನು ಏನು ಕರೆಸಿಕೊಂಡಿತ್ತು ಅದು ಮತ್ತೆ ಸ್ವಚ್ಛತೆಯ ನಗರ ಆಗಬೇಕು. ಈಗಾಗಲೇ ಹಾಳಾಗಿದೆ, ಮತ್ತೆ ಸ್ವಚ್ಛತೆಯ ನಗರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನು ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ 3 ಅತಿಥಿ ಗಣ್ಯರು ಕೂಡ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. 2 ಸ್ಥಳೀಯರ ಜೊತೆಗೆ ಚರ್ಚೆಯನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಒಬ್ಬರಿದ್ದಾರೆ, ಅವ್ರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತೇನೆ. ಎಸ್ ಮಿತೇಶ್ ಸುವರ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮ ಪಂಚಾಯತಿ ಸದಸ್ಯರು ನೀವು. ಎಸ್ ಗಣೇಶ್ ಗಾಣಿಗ ಅವರು, ಗ್ರಾಮಸ್ಥರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜು ಎಸ್ ಕರ್ಕೇರ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಅಭಿಪ್ರಾಯಗಳು ಅಥವಾ ಈ ಒಂದು ಉದ್ಯಾವರದ ಸಮಸ್ಯೆಗಳ ಕುರಿತಾಗಿ ಏನೇ ಇದ್ರೂ ಕೂಡ ಕರೆ ಮಾಡಿ ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ನಿಮ್ಮ ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಈಗ ಚರ್ಚೆಯನ್ನು ಮಾಡ್ತೇನೆ. ಎಸ್
ನೀವು ಹೇಳಬೇಕು, ಸ್ಥಳೀಯರಾಗಿದ್ದೀರಿ ನೀವು, ನಿಮ್ಮ ಒಂದು ಸಮಸ್ಯೆಗಳೇನು ಒಂದು ವಿಚಾರವಾಗಿ ನೋಡ್ತಾ ಹೋದ್ರೆ ಈಗಾಗಲೇ ವಿಡಿಯೋದಲ್ಲಿ ಹಲವಾರು ದೃಶ್ಯಗಳನ್ನು ನೋಡಿದ್ವಿ. ಕಸ ಕಡ್ಡಿಗಳೆಲ್ಲ ಬಿದ್ದು ದುರ್ನಾತವನ್ನು ಬೀರ್ತಾ ಇದೆ. ಈ ಕುರಿತಾಗಿ ನೀವು ಹೇಳ್ತೀರಿ, ಪ್ರತಿದಿನವೂ ಕೂಡ ನೀವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು. ನಮಗೆ ಅಂದರೆ ಅದು ಚರಂಡಿ ಮೊದಲಿಂದು ನೀರು ಹೋಗುವ ತೋಡೆ ಅದು. ಹಾಗೆ ಈಗ ಅಲ್ಲಿ ರೆಸಿಡೆನ್ಸಿಯಲ್ಲೆಲ್ಲ ಜಾಸ್ತಿಯಾಗಿ ತುಂಬ ಸಮಸ್ಯೆ ಆಗಿದೆ. ಮತ್ತು ನಮ್ಮ ವಾರ್ಡ್ನ ಸದಸ್ಯರು ಅದಕ್ಕೆ ಮುತುವರ್ಜಿ ವಹಿಸಿ ಆ ರೋಡಿಗೆ ಕಾಂಕ್ರೀಟ್, ಮತ್ತು ಇಂದಿನ ಸದಸ್ಯರು ಆಗಿ ಅವರು ಸ್ವಲ್ಪ ಕಾಂಕ್ರೀಟ್ ಎಲ್ಲ ಮಾಡಿದ್ದಾರೆ. ರಸ್ತೆಯನ್ನೆಲ್ಲ ಮೊದಲು ಅಷ್ಟು ಸಹ ನಡ್ಕೊಂಡು ಹೋಗುವಾಗ ಪರಿಸ್ಥಿತಿ ಇರಲಿಲ್ಲ, ಈಗ ಅದು ಸುಧಾರಿಸ್ಕೊಂಡು ಬಂದಿದೆ, ಕಾಂಕ್ರೀಟ್ ಆಗಿದೆ. ಇವರ ಹಿಂದಿನ ಸದಸ್ಯರು ಎಲ್ಲ ಇದು ಮಾಡಿದ್ದಾರೆ ರಸ್ತೆ ನಡ್ಕೊಂಡು ಹೋಗುವಾಗ. ಈ ಚರಂಡಿ ಅದೊಂದು ಉಂಟು, ಅದಂದರೆ ಸಮಸ್ಯೆ ಎಲ್ಲರಿಗೂ ಏನು ಗೊತ್ತುಂಟು, ಮನೆ ಅಲ್ಲಿ ಸಣ್ಣ ಸಣ್ಣ ಜಾಗ, ಕಸವನ್ನು ಅವರವರ ಮನೆಯಲ್ಲೇ ತ್ಯಾಜ್ಯವನ್ನು ಸುಟ್ಟು ಇದು ಮಾಡಿದರೆ ಅಲ್ಲಿಗೆ ಕ್ಲಿಯರ್ ಆಗ್ತದೆ. ಇದು ತಗೊಂಡು ಬಂದು ಎಲ್ಲರೂ ಹಾಕ್ತಾರೆ, ಅಲ್ಲಿಗೆ ಮಾತಾಡಿದರೆ ನಿಮ್ಮದು ತೋಡಾಗ ಹೇಳ್ತಾರೆ. ಹಾಗೆ ಆ ಥರ ಪರಿಸ್ಥಿತಿ ಆಗಿದೆ. ಹೇಳಿ. ಅಲ್ಲಿ ತೋಡು ನಾವು ಕಸ ಹಾಕೋದಂತೆ ನೀವು ಇಲ್ಲಿ ಯಾಕೆ ಹಾಕ್ತೀರಿ ಅಂತ ಕೇಳಿದರೆ ಅವ್ರೇನು ಹೇಳ್ತಾರೆ, ನಿಮ್ಮ ಜಾಗ ಇದು, ನಿಮ್ಮ ವಸ್ತು ಅಲ್ಲಲ್ಲ, ನಾವು ಎಲ್ಲಿ ಬೇಕಾದ್ರೆ ಹಾಕ್ತೇವೆ, ಅದು ನೀವು ಕೇಳಬಾರ್ದು ಅಂತ ಹೇಳ್ತಾರೆ. ಮತ್ತು ಅವರು ಜಗಳ ಮಾಡ್ತಾರೆ. ನಾವು ಮಾತಾಡ್ಲಿಕ್ಕೆ ಹೋದರೆ ಹಾಗೆ ಹೀಗೆ ಅಂತ ಹೇಳೋದಕ್ಕಿಂತ ಸುಮ್ಮನೆ ಹಾಕಬೇಡಿ ಅಂತ ಹೇಳ್ಬೋದು ಅಷ್ಟೇ. ಬಂದು ಎಲ್ಲ ಪ್ರತಿನಿಧಿಗಳಾಗಲಿ ದಿವಸ ಹೋಗುವವರೆಲ್ಲ ಹೋಗಿ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಅಲ್ಲಿ ಗಲೀಜು ಆಗ್ತದೆ, ಅದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಏನೂ ವಿಚಾರ ಮಾಡೋದಿಲ್ಲ ಯಾವ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ವಿಷಯ ತಿಳಿಸೇವೆ ನಾವು. ಆದರೂ ಅದ್ರ ಬಗ್ಗೆ ಬರ್ತಾರೆ, ನೋಡ್ತಾರೆ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾರೆ ವಿನಃ ಸ್ವಚ್ಛತೆ ಅನ್ನೋದೇ ಇಲ್ಲ. ಅಲ್ಲಿ ಎಲ್ಲ ಕಸ ತುಂಬಿ ವಾಸನೆ ಬರ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಸಂಜೆ ಆದರೆ ಸೊಳ್ಳೆ ಕಾಟ, ಮತ್ತೇನೋ ರೋಗ ರುಜಿ ಬರುವಂಥ ಸಂಭವನೂ ಉಂಟು ಇವಾಗ. ಹಾಗಿರುವಾಗ ನಾವು ಪಂಚಾಯತ್ ಬೋರ್ಡ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಅದು ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಒಂದು ಪ್ರಾರ್ಥನೆ ಅಷ್ಟೇ. ನಿಮ್ಮ ಹತ್ರ ಕೇಳ್ತೇನೆ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮಗೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ವಾ? ಏನು ಕಷ್ಟಗಳಾಗ್ತಾ ಇದೆ, ಏನು ತೊಡಕುಗಳು ಉಂಟಾಗ್ತದೆ? ಉದ್ಯಾವರ ಗ್ರಾಮ ಬೆಳೆಯುತ್ತಿರುವ ಗ್ರಾಮ ಅಭಿವೃದ್ಧಿಯಲ್ಲಿ 30 ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, 13 ವಾರ್ಡ್ ಉಂಟು. ಈಗ ನಮ್ಮ ಉದ್ಯಾವರ ಗ್ರಾಮಕ್ಕೆ ಒಂದು 14 ಫೈನಾನ್ಸ್ ಅಂತ ಕೇಂದ್ರ ಸರ್ಕಾರದ ಅನುದಾನ ಬರ್ತದೆ, ಮತ್ತು ರಾಜ್ಯ ಸರ್ಕಾರದ ಅನುದಾನ ಬರ್ತದೆ, 1ನೇ ವರ್ಗ ಅಂತ. ಈ ಅನುದಾನದಿಂದ ಸರ್ಕಾರದ ಸುತ್ತೋಲೆ ಪ್ರಕಾರ ನಾವು ಅದನ್ನು ಡಿವೈಡ್ ಮಾಡಿ ಹಂಚ್ತೇವೆ ಒಂದೊಂದು ವಾರ್ಡಿಗೆ. ಈಗ ನೈರ್ಮಲ್ಯಕ್ಕೆ ಎಷ್ಟಂತ, SC/ST ಏರಿಯಾಕ್ಕೆ ಎಷ್ಟಂತ ಅಷ್ಟು ಬರ್ತದೆ. ನೈರ್ಮಲ್ಯಕ್ಕೆ, ಅದಕ್ಕೆ ಚರಂಡಿಗೆ, ಮಳೆ ಮತ್ತು ನೀರಿಗೆ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ. ಈಗ ನಾನು ಉದ್ಯಾವರ ಗ್ರಾಮದಲ್ಲಿ 29ನೇ ವಯಸ್ಸಿನ ಅತ್ಯಂತ ಕಿರಿಯ ಸದಸ್ಯ ಅಂದರೆ ನಾನು ಉದ್ಯಾವರ ಗ್ರಾಮ ಪಂಚಾಯತಿಯಲ್ಲಿ. ನಾನು 3.5 ವರ್ಷ ಆಯಿತು ಉದ್ಯಾವರ ಪಂಚಾಯತ್ ಸದಸ್ಯನಾಗಿ. ಇವರು ವೇಗಸ್ ಕಾಲನಿ ಅಂತ ಒಂದು ಖಾಸಗಿ ಕಾಲನಿ, ಅದು ವೇಗಸ್ ಕಾಲನಿ ಅಂತ ಖಾಸಗಿ ಒಬ್ಬ ವ್ಯಕ್ತಿ ಮಾಡಿದಂಥ ಕಾಲನಿ. ಆ ಕಾಲನಿಯಲ್ಲಿ ರಸ್ತೆಗಳಿರಲಿಲ್ಲ. ಆ ರಸ್ತೆಗೆ ನಮ್ಮ ನಾಯಕರಾದ ಮಾಜಿ ಮಂತ್ರಿಗಳಾದ ವಿನಯ್ ಕುಮಾರ್ ಸೊರಕೆರ ಹತ್ರ ಇವರನ್ನೆಲ್ಲ ಕರ್ಕೊಂಡೋಗಿ ಕಾಂಕ್ರೀಟೀಕರಣ ಮಾಡಿಕೊಟ್ಟಿದ್ದೇವೆ. ಮತ್ತು ಪಂಚಾಯತಲ್ಲಿ ದಾರಿದೀಪ ಮಾಡಿಕೊಟ್ಟಿದ್ದೇವೆ. ಮತ್ತು ಆ ಪಂಚಾಯತ್ ಫಂಡಲ್ಲಿ 2 ಲಕ್ಷ ಅನುದಾನದಿಂದ 1,500 ಮೀಟರ್ ತೋಡನ್ನು ಕ್ಲೀನ್ ಮಾಡಿ ಆ ಕಸಗಳನ್ನೆಲ್ಲ ಟಿಪ್ಪರ್ ಮೂಲಕ ಸಾಗಿಸಿದ್ದೇವೆ. ಅಷ್ಟೆಲ್ಲ ಮಾಡಿದ್ದೀರಾ? ಅಷ್ಟು ಮಾಡಿ ಮಳೆಗಾಲದ ನಂತರ ಅಲ್ಲಿ ನೆರೆ ಬಂತು. ನೆರೆ ಬರುವಾಗ ನಾನು ಖುದ್ದು ತೋಡಿಗೆ ಇಳಿದಿದ್ದೇನೆ. ಅಲ್ಲಿ ಒಂದು 15ರಿಂದ 20 ಮನೆ ಉಂಟು. ಆ ಮರಗಳೆಲ್ಲ ಅಡ್ಡ ಬಿದ್ದಿತ್ತು. ಇವರೆಲ್ಲ ಅಲ್ಲಿ ಗ್ರಾಮಸ್ಥರು ನಾವು ಎಲ್ಲ ಸೇರಿಕೊಂಡು ಪುನಃ ಒಂದು JCB ತಂದು ಓಪನ್ ಎಲ್ಲ ಮಾಡಿ ಕೊಟ್ಟಿದ್ದೇವೆ. ನಾವು ಎಷ್ಟು ಪ್ರಯತ್ನ ಮಾಡಿ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಟ್ಟಿದ್ದೇವೆ ಸರ್. ಆದರೂ ಕೂಡ ಈ ಒಂದು ಸಮಸ್ಯೆಗಳು ಎಷ್ಟೇ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ. ಮನವಿಗಳನ್ನ ಗ್ರಾಮ ಪಂಚಾಯತಿಯ ಒಂದು ಕಾಲುಬುಡದಲ್ಲಿ ತಂದಿಟ್ಟರು ಕೂಡ ಅವರು ಯಾವುದೇ ರೀತಿಯಲ್ಲಿ ಪುರಸ್ಕರಿಸ್ತಾ ಇಲ್ಲ, ಸಮಸ್ಯೆಗಳು ಹಾಗೆ ಬಾಕಿ ಇದೆ. ಹೌದು, ಇದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನುದಾನಗಳು ಬಹಳಷ್ಟು ಕಡಿಮೆ ಬರುವುದು. ಒಂದು ವಾರ್ಡಿಗೆ ವರ್ಷಕ್ಕೆ 1-2 ಲಕ್ಷ ಬರ್ತದೆ. ನಾವು ಸ್ವಲ್ಪ ಮೀಟಿಂಗಲ್ಲಿ ಪ್ರೆಷರ್ ಎಲ್ಲ ಹಾಕಿ 3 ಲಕ್ಷ ತಗೊಂಡು ಬರ್ತೇವೆ. ನನ್ನ ಏರಿಯಾದಲ್ಲಿ, ನನ್ನ ಪೇಟೆಯಲ್ಲಿರುವ ಏರಿಯಾ, ಈಗ ನಾವು ಪೇಟೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ಅದೆಲ್ಲ ನಾವು ಕ್ಲೀನ್ ಮಾಡಿ 1 ಲಕ್ಷ ಅನುದಾನದಿಂದ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ. ಆದಷ್ಟು ನಾವು ಜಾಸ್ತಿ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜಾಸ್ತಿ ಬೇರೆ ವಾರ್ಡಿನವರು ಇರ್ತಾರೆ, ಅವರ ಏರಿಯಾದಲ್ಲಿ ಕೆಲಸಗಳು ಮಾಡಲಿಕ್ಕೆ ಇರ್ತದೆ. ಈ ಸಮಸ್ಯೆ ಅಂದರೆ ಇವರಿಗೆ ತೋಡನ್ನು ಸ್ವಲ್ಪ ಅಗಲ ಮಾಡಿ
ಸೈಡಿಗೆ ದಡೆ ಕಟ್ಟಿ ಕೊಡಬೇಕು. ಇದು ಮಾನ್ಯ ಶಾಸಕರ ಫಂಡಲ್ಲಿ ಮಾಡಬೇಕು, ಇಲ್ಲ ನಮ್ಮ ಲೋಕಸಭಾ ಸದಸ್ಯರ ಫಂಡಲ್ಲಿ ಮಾಡಬೇಕು. ಪಂಚಾಯತ್ ಫಂಡಲ್ಲಿ ಅಷ್ಟು ದೊಡ್ಡ ಒಂದು 10ರಿಂದ 15 ಲಕ್ಷದ ಒಂದು ಬಜೆಟ್ ಇದು. ತಾಲೂಕ್ ಪಂಚಾಯತಿಗೆ ಆಗೋದಿಲ್ಲ ಈ ಒಂದು ತಾಲೂಕ್ ಪಂಚಾಯತ್ ನೀವು ಒಂದು ಮನವಿಗಳನ್ನ ಇವ್ರು ಗ್ರಾಮಸ್ಥರು ಸಲ್ಲಿಸಿದ್ರೆ ಆ ಮನವಿಗಳ ನಿಮ್ಮ ಹತ್ರ ಒಂದು ಅನುದಾನಗಳಿಲ್ಲ, ಓಕೆ ಒಪ್ಕೊಳ್ಳುವಂತ ಮಾತೆ. ನಂತರ ಅದನ್ನ ತಗೊಂಡೋಗಿ ತಾಲೂಕ್ ಪಂಚಾಯತಿ ಅವರು ತಾಲೂಕ್ ಪಂಚಾಯತ್ ಸದಸ್ಯರಾದ ನಮ್ಮ ರಜನಿ ಅಂಚನ್ ಅವರು ಕೆಲವು ರಸ್ತೆಗಳಿಗೆ ಅಭಿವೃದ್ಧಿ ಅವರ ಗ್ರಾಮಕ್ಕೆ ಒಬ್ಬರೇ ಅವರು ಕೆಲವು ಮಾಡ್ತಾ ಇದ್ದಾರೆ, ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡ ನಿನ್ನೆ ನಾನು ಅವರಿಗೆ ಕರೆ ಮಾಡಿ ಹೇಳಿದ್ದೇನೆ, ಸರ್ ಒಂದು ನೋಡಿ ನಮ್ಮಲ್ಲಿ ಒಂಚೂರು ಅನುದಾನ ಕಮ್ಮಿ ಇದ್ರೆ ನಾವು ಜಂಟಿಯಲ್ಲಿ ಮಾಡುವ ಇಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ್ ಬಾಬು ಅವರ ಹತ್ರ ಹೇಳಿದ್ದೇವೆ, ಮತ್ತೆ ರಜನಿ ಅಂಚನ್ ಅವರ ಹತ್ರ ಕೂಡ ಹೇಳಿದ್ದಾರೆ, ಅವರು ಕೂಡ ಸ್ಪಂದಿಸಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನಾವು ಇದನ್ನೆಲ್ಲ ಸರಿ ಮಾಡುವ, ಸೂಕ್ತವಾಗಿ ಮಾಡುವ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಭರವಸೆಗಳು ಕೇವಲ ಭರವಸೆಗಳಾಗಿಯೇ ಉಳಿದಿಲ್ಲ. ಖಂಡಿತವಾಗಿಯೂ ನೀವು ಎಲ್ಲ ಒಟ್ಟು ಸೇರ್ಕೊಂಡು ಈ ಕೆಲಸ ಅಲ್ಲ, ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಈಗಾಗಲೇ ಹಲವಾರು ಸಮಯದಿಂದ ಇದೇ ಸಮಸ್ಯೆಗಳು ಮರುಕಳಿಸ್ತಾನೆ ಇದೆ. ನೀವು ಹೇಳಿದಾಗೆ ಕಸಗಳನ್ನ ನಾನೇ ತೋಡಿಗಿಳಿದು ಕಸವನ್ನೆಲ್ಲ ತೆಗೆದಿದ್ದೇನೆ ಅಂತ. ಅಂದ್ರೆ ಮುಂಚೆನೂ ಸಮಸ್ಯೆ ಇತ್ತು, ನಂತರ ಈಗ ಮತ್ತೆ ಇನ್ನು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಅಂದ್ರೆ ಸಮಸ್ಯೆಗಳಿಂದ ನೀನು ಹೊರತಾಗಿಲ್ಲ ಅಂತಾನೆ ಆಯ್ತಲ್ಲ ಅದರ ಅರ್ಥ. ಹಾಗಾದ್ರೆ ಸಮಸ್ಯೆ ಅಂದ್ರೆ ಇಲ್ಲಿ ನಾವು ಕ್ಲೀನ್ ಮಾಡಿ ಕೊಡ್ಬೋದು, ಇಟಾಚಿ ಇನ್ನೊಮ್ಮೆ ಹಾಕಿ ಒಂದು ಕ್ಲೀನ್ ಮಾಡಿ ಕೊಡ್ಬೋದು. ಒಂದು 10 ದಿವಸದಲ್ಲಿ ಪರಿಸ್ಥಿತಿ ಸೇಮ್ ಬರ್ತದೆ. ಅದನ್ನು ಯಾಕಂತ ಪರಿಸ್ಥಿತಿ ಸೇಮ್ ಬರ್ತದೆ ಹಾಗಾದ್ರೆ? ಅಲ್ಲಿ ಡ್ರೈನೇಜ್ ಡೈರೆಕ್ಟ್ ಬಿಡ್ತಾರೆ. ಯಾರು ಬಿಡುದು ಹಾಗಾದ್ರೆ? ಅಲ್ಲಿ 4-5 ಅಂಗಡಿಯವರು ಬಿಡ್ತಾರೆ. ಅಂಗಡಿಯವರು ಅಂದ್ರೆ ಫ್ಲಾಟ್ನವ್ರು ಬಿಡ್ತಾರೆ, ಹೋಟೆಲ್ನವ್ರು ಬಿಡ್ತಾರೆ. ಏನು ಮಾಡ್ಲಿಕ್ಕೆ ಆಗ್ತದೆ? ನಾವು ಪಂಚಾಯತ್ ಅಲ್ಲಿ ನಿರ್ಣಯ ಮಾಡಿ ಅವರಿಗೆ ನೋಟಿಸ್ ಕೊಡುವ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಆದ್ರೆ ಹಾಗಾದ್ರೆ ನೋಟಿಸ್ಗೆ ಅವರು ಯಾವುದೇ ರೀತಿಯಾದಂತ ಒಂದು ಸ್ಪಂದನೆಯನ್ನ ಮಾಡ್ಲಿಲ್ಲ ಹಾಗಾದ್ರೆ? ಅವರು ಕೆಲವರು ಮಾಡಿದ್ದಾರೆ, ಕೆಲವರು ಹೇಳ್ತಾರೆ ಅವರು ಪಿಟ್ ಮಾಡಿದ್ದಾರೆ ಒಳಗಡೆ, ನಾವು ಈಗ ಬಿಡುದಿಲ್ಲ, ನಾವು ಪಿಟ್ಟಲ್ಲೇ ಬಿಡ್ತೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಡೈರೆಕ್ಟ್ ಆಗಿ ಬಿಡ್ತಿದ್ದಾರೆ. ಆದ್ರೆ ಇದನ್ನೆಲ್ಲ ನೋಡಿದ್ರೆ ಯಾಕೋ ಸರಿಯಾಗೋ ರೀತಿ ಕಾಣ್ತಾ ಇಲ್ಲ ಹಾಗಾದ್ರೆ. ಅಂದ್ರೆ ಅಧಿಕಾರಿಗಳು ಅಥವಾ ಕೆಲವು ಜನಪ್ರತಿನಿಧಿಗಳು ಅವರ ಹೇಳ್ದಾಗಿ ಕೇಳ್ತಾ ಇರ್ತಕ್ಕಂಥ ಪ್ರಸಂಗಗಳು ಎದುರಾಗಿದೆ ಅಂತಕ್ಕಂಥ ಮಾತುಗಳೇ ಕೇಳಿ ಬರ್ತಾ ಇದೆ ಆ ಕಡೆಯಲ್ಲಿ ಎಲ್ಲೊಂದ್ ಕಡೆ ನೋಡಿದಾಗ. ನಾವು ನಮ್ಮ ಕೆಲಸವನ್ನು ಪಂಚಾಯತ್ ಮಾಡ್ತಾ ಇದ್ದೇವೆ. ಆದರೂ ಕೂಡ ಈಗ ಇವರು ಅರ್ಜಿ ಕೂಡ ಭಾಳಷ್ಟು ಜನ ಅರ್ಜಿ ಕೊಡಲಿಲ್ಲ ಪಂಚಾಯತಿಗೆ. ನನ್ನ ಹತ್ರ ಅರ್ಜಿ ಕೊಡಲಿಲ್ಲ. ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ ಹೇಳ್ತಾರೆ, ಜಿಲ್ಲಾ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೇನೆ ಹೇಳ್ತಾರೆ, ಗ್ರಾಮ ಪಂಚಾಯತಿಗೆ ಅರ್ಜಿ ಬರಲಿಲ್ಲ. ಮತ್ತು ನಾವು ಕೂಡ ಎಲ್ಲ ಗ್ರಾಮಸ್ಥರು ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಆಗಿದೆ. ನಾವು ಪಂಚಾಯತಿಂದ ಒಂದು ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಪ್ರತಿ ಅಂಗಡಿಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಪ್ಲಾಸ್ಟಿಕ್ ಮಾರಾಟ ಮಾಡಬೇಡಿ, ಮಾರಾಟ ಮಾಡಿದರೆ ನಾವು ಫೈನ್ ಹಾಕ್ತೇವೆ ಇಂಥ ಸ್ಟಿಕ್ಕರ್ ಅಂಟಿಸಿ ಬಂದಿದ್ದೇವೆ. ಪಂಚಾಯತಿಂದ ನಾವು ಬಟ್ಟೆ ಕವರ್ ಮಾಡಿದ್ದೇವೆ. ಒಂದು 500 ಕವರ್ ಮಾಡಿ ಶ್ರೀಶಕ್ತಿ ಅವರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಈಗ ಹಂಚುವ ಕಾರ್ಯಕ್ರಮ ಮಾಡ್ತೇವೆ. ಮತ್ತು ಯಾರ ಮನೆಯಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಉಂಟು ಅದನ್ನು ಬಿಸಾಡೋದಲ್ಲ, ಮರುಬಳಕೆ ಮಾಡಬೇಕು. ಈಗ ಎಲ್ಲೊಂದು ಬ್ರಿಡ್ಜ್ ಉಂಟು ಸರ್, ಆ ಬ್ರಿಡ್ಜಲ್ಲಿ ರಸ್ತೆಯಲ್ಲಿ ಹೋಗುವವರು ಬರುವವರು ಬೈಕಲ್ಲಿ ಬೆಳಗ್ಗೆ ವಾಕ್ ಹೋಗುವವರು ಆ ಬ್ರಿಡ್ಜಲ್ಲಿ ಕೆಳಗೆ ಬಿಸಾಡ್ತಾರೆ ಹೋಗ್ತಾರೆ. ಈಗ ನನ್ನ ವಾರ್ಡಲ್ಲಿ 3 ಸೆನ್ಸ್ ಮನೆ ಇಲ್ಲ, ಮಿನಿಮಮ್ 5 ಸೆನ್ಸಿಂದ ಎಕರೆ ತನಕ ಮನೆ ಇರುವುದು. ಮಿನಿಮಮ್ 5 ಸೆನ್ಸಿಂದ 5 ಸೆನ್ಸಿನವರೆಗೆ ಅವರ ಕಸವನ್ನು ತೋಡಿಗೆ ಹಾಕುವ ಅವಕಾಶತೆ ಇಲ್ಲ. ಅಲ್ಲೇ ಎಂತಾದ್ರೆ ಮಾಡ್ಬೋದು. ಈಗ ನಮ್ಮ ಮನೆ ಕಸ, ನಮ್ಮ ಮನೆದು ಒಂದು 10 ಸೆನ್ಸ್ ಜಾಗ, 2 ಮನೆ ಉಂಟು. ನಮ್ಮ ಕಸವನ್ನು ನಾವೇ ವ್ಯವಸ್ಥೆ ಮಾಡ್ತೇವೆ. ಹಸಿ ಕಸವನ್ನೆಲ್ಲ ನಾವು ತೋಟಕ್ಕೆ ಹಾಕಬೇಕು, ಹೂವಿನ ಗಿಡಕ್ಕೆ ಹಾಕಬೇಕು, ತೆಂಗಿನ ಮರಕ್ಕೆ ಹಾಕಬೇಕು. ಎಲ್ಲರೂ ತೋಟ ಇದ್ದವರೇ ಹೆಚ್ಚಿರುವುದು ನಮ್ಮ ವಾರ್ಡಲ್ಲಿ. ಹಾಗಾದ್ರೆ ನೀವೆಲ್ಲ ಏನು ಹೇಳ್ತೀರಿ ಈ ವಿಷಯವಾಗಿ? ನೀವು ಕೂಡ ಕಸವನ್ನ ಹಾಕೋದಾಗಿದ್ರೆ ಅಥವಾ ನಿಮ್ಮಿಂದನೇ ಈ ಒಂದು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರು ಕೂಡ ಈ ಒಂದು ಕಸವನ್ನು ಹಾಕುವ ನಿಟ್ಟಿನಲ್ಲಿ ಅವರಿಗೂ ಒಂದು ಮನಸ್ಥಿತಿಗಳು ಇರಬೇಕು. ಅಂದ್ರೆ ನಾವು ಹಾಕಬಾರ್ದು, ನಮ್ದು ಒಂದು ಕೊಡುಗೆಗಳನ್ನ ಕೊಡಬಾರ್ದು ಈ ಒಂದು ತ್ಯಾಜ್ಯಕ್ಕೆ ಅಂತಕ್ಕಂಥ ಕಸವನ್ನು ನಾವೇ ಇಲ್ಲವರೆ ಮಾಡುವಾಗೆ ಮಾಡಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ನೀವು ಕೂಡ ಒಂದು ಕಸವನ್ನ ಹಾಕ್ತಾ ಇದ್ದೀರಾ ಅಂತಕ್ಕಂಥ ಅನಿಸ್ತಾ ಇದೆ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದಾಗ. ಅದು ಈಗ ಇವ್ರಿಗೆ ನಮ್ಮಲ್ಲಿ ಏನು ಗೊತ್ತು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅದನ್ನು ಒಂದು ಕರೆಕ್ಟ್ ಇದರಲ್ಲಿ ನಮ್ಮ ಒಳ್ಳೆ ಅಧಿಕಾರಿ ಇದ್ದಾರೆ, PDO ಸಮೇತ ಒಳ್ಳೆ ಅಧಿಕಾರಿ, ಅಧ್ಯಕ್ಷರು ಒಳ್ಳೆ ಇದುಂಟು, ಟೀಮ್ ಉಂಟು. 30 ಜನರ ಸದಸ್ಯರಂದರೆ ಉದ್ಯಾವರ ಗ್ರಾಮ ಪಂಚಾಯತ್ ಎಲ್ಲವನ್ನು ಅನುದಾನವನ್ನು ಒಟ್ಟು ಮಾಡಿ ಮತ್ತು ಸಂಘ ಸಂಸ್ಥೆಗಳಿಂದ ಸ್ವಲ್ಪ ಸಹಾಯಧನ ತಗೊಂಡು ಅದನ್ನೊಂದು ಸರಿ ಮಾಡ್ಕೊಂಡು ಹೋಗ್ಬೋದು. ಇದಾಗದಾಗೆ ಅಷ್ಟು ಇದುಂಟು, ಕೆಪಾಸಿಟಿ ಉಂಟು ನಮ್ಮ ಸದಸ್ಯರ ಹತ್ರ. ಸೀಕ್ರೆಟ್ ಆಗಿ ನಾನು ಮತ್ತೆ ಮಾತಾಡ್ತೇನೆ.
ಎಸ್, ಈಗಾಗಲೇ ನೀವು ಕೇಳಿರೋ ಹಾಗೆ ಆ ಒಂದು ಉದ್ಯಾವರದ ಒಂದು ಪರಿಸರದಲ್ಲಿ ಈಗಾಗಲೇ ನೋಡಿರೋ ಹಲವಾರು ಸಮಸ್ಯೆಗಳಿದೆ. ಅದು ಕೂಡ ಜಟಿಲವಾದಂಥ ಸಮಸ್ಯೆಗಳಿದೆ. ಕೆಲವೊಬ್ಬರು ಈಗ ಸದಸ್ಯರು ಹೇಳಿದಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಅನುದಾನಗಳು ಸಮಸ್ಯೆಗಳು ಆಗ್ತಾ ಇದೆ ಅಂತಕ್ಕಂಥ ಮಾತುಗಳು. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತಿಗೆ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ. ಎಸ್, ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಮಾತಾಡ್ತಾ ಇದ್ದೆ ಉದ್ಯಾವರದ ಪರಿಸರದಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ ಕುರಿತಾಗಿ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಯ ಕಾರ್ಯಗಳಲ್ಲೂ ಕೂಡ ರಾಜಕೀಯಗಳು ನಡೀತಾ ಇದೆ ಅಂತಕ್ಕಂಥ ಕೆಲವು ಮಾತುಗಳು ಇಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲದರ ಕುರಿತಾಗಿ ನಾನು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಈಗಾಗಲೇ ಕೇಳಿರುವ ಹಾಗೆ ನೀವು ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದೀರಿ, ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿದ್ದೀರಿ. ಆದ್ರೆ ಗ್ರಾಮ ಪಂಚಾಯತಿಗೆ ನೀವು ಮನವಿಯನ್ನ ಸಲ್ಲಿಸಲಿಲ್ಲ ಅಂತ ಇವರು ಹೇಳಿದ್ರು. ನಾವು ಕಳಿಸ್ತೇವೆ ಗ್ರಾಮ ಪಂಚಾಯತಿಗೆ, ರಿಜಿಸ್ಟರ್ಡ್ ಮುಖಾಂತರ, ಪೋಸ್ಟ್ ಮುಖಾಂತರ ಕಳಿಸಿದ್ದೇವೆ. ನಾವು ಎಲ್ಲ DC ಅವ್ರಿಗೆ ಕಳಿಸ್ತೇವೆ, ಸಂಬಂಧಪಟ್ಟ ಹೆಲ್ತ್ ಅವ್ರಿಗೆ ಕಳಿಸ್ತೇವೆ, ಎಲ್ಲ ಅಧಿಕಾರಿಗಳಿಗೂ ವಿಷಯ ತಿಳಿಸ್ತೇವೆ. ಈ ಥರ ನಮಗೆ ಸಮಸ್ಯೆ ಉಂಟು, ಅದನ್ನೆಲ್ಲ ಸರಿ ಮಾಡಿಕೊಡಿ ಅಂತ. ಇವರು ಸರಿ ಬರ್ತಾರೆ, ನೋಡ್ತಾರೆ, ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು 6 ತಿಂಗಳ ಹಿಂದೆ ಇವರಿಗೆ ವ್ಯವಸ್ಥೆ ಮಾಡಿದ್ದೇವೆ, ಅದು ಹೌದಾ ಅಲ್ವಾ ಕೇಳಿ. 6 ತಿಂಗಳ ಇವ್ರು ಹೇಳ್ತಾ ಇದ್ದಾರೆ 6 ತಿಂಗಳ ಹಿಂದೆ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ, ಆದ್ರೆ ನೀವು ಪ್ರತಿಕ್ರಿಯೆಯನ್ನ ಸ್ಪಂದನೆಯನ್ನ ಮಾಡ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಹೌದು, ಇವ್ರು ಮಾಡಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ತೋಡಲ್ಲಿ ಕಸ ಎಲ್ಲ ಹಾಗೆ ಉಂಟಲ್ಲ. ಅಲ್ಲ, 6 ತಿಂಗಳ ಹಿಂದೆ ನಾವು ತೋಡನ್ನು 1,500 ಮೀಟರ್ ತೋಡನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಕಸಗಳನ್ನೆಲ್ಲ ತೆಗೆದು ಟಿಪ್ಪರ್ ಮೂಲಕ ಸಾಗಾಟ ಮಾಡಿದ್ದೇವೆ. ಅದು ಮಾಡಿದೇವಾ ಇಲ್ವಾ ಅಂತ ಹೇಳಿ. ಅದು ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇರೋದು ಅದು ಮಾಡಿದ್ದಾರೆ, ಆ ಟೈಮಲ್ಲಿ ಮಾಡಿದ್ದಾರೆ. ಒಂದು ನೀವು ಹೇಳಿದಾಗೆ ಕೆಲವು ತಿಂಗಳ ಹಿಂದೆ ಮಾಡಿದ್ದಾರೆ, ಅದರ ನಂತರ ಮತ್ತೆ ಅದೇ ರೀತಿ ಕ್ರಮ ಕೈಗೊಳ್ಬೇಕು. ಅದನ್ನ ನಾನು ಹೇಳ್ತೇನೆ. ಈಗ ಒಂದು ಸಾರ್ವಜನಿಕರ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಮತ್ತೆ ಟಿವಿ ವ್ಯಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾನು ಉಡುಪಿಯಿಂದ ಕರೆ ಮಾಡ್ತಿದ್ದೇನೆ. ಎಸ್, ಹೇಳಿ. ಸರ್, ಆಕ್ಚುಲಿ ನಾನು ಸ್ವಚ್ಛ ಭಾರತ್ ಅಭಿಯಾನ ಅಂದ್ರೆ ಇದು ನಾನು ಈಗಷ್ಟೇ ಕಾರ್ಯಕ್ರಮ ನೋಡಿದ್ದು ಆನ್ಲೈನ್ ಅಲ್ಲಿ. ಹೇಳಿ. ಇದ್ರ ಬಗ್ಗೆ ಒಂದು 2 ಮಾತು ಹೇಳ್ಬೇಕು. ಎಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಏನು ವಿಷಯ ನಡೀತಾ ಇದೆ ಅಂತ ಹೇಳಿ. ಆದ್ರೆ ನಾನು ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಹೇಳಿ ಇಚ್ಛಿಸ್ತೇನೆ. ಅದೇನಂತ ಹೇಳಿದ್ರೆ, ನಾವು ಮೊನ್ನೆ DC ಆಫೀಸ್ ಹೋಗಿದ್ದೆ ಸ್ವಲ್ಪ ಕೆಲ್ಸದ ಮೇಲೆ. ಅಲ್ಲಿ ಕುತ್ಕೊಂಡಿದ್ದಾಗ ನಮ್ಮ ಹಿಂದೆಗಡೆ ಒಂದು ಸ್ವಚ್ಛ ಭಾರತ್ ಅಭಿಯಾನ ಸಂಬಂಧಪಟ್ಟ ಕೆಲವು ಅಧಿಕಾರಿಗಳಿದ್ರು. ಅವರಲ್ಲಿ ಡಿಸ್ಕಷನ್ ಮಾಡ್ತಿದ್ರು ಹೀಗೆ ಕೆಲವೆಲ್ಲ ವಿಷಯಗಳು. ಅಂದ್ರೆ ಅಲ್ಲಿ ಕಡಪಾಡಿ ಉದ್ಯಾವರ ಸೈಡ್ ಅಲ್ಲಿ ಅಂದ್ರೆ ಯಾವ ತರ ಅಂದ್ರೆ ಕ್ಲೀನಿಂಗ್ ಇದ್ರ ಬಗ್ಗೆ ಮಾಡ್ಬೋದು ಅಂತ ಹೇಳಿ ಎಲ್ಲ ತುಂಬಾ ಟೆನ್ಷನ್ ಇದ್ರು ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ಅವರು. ಅಂದ್ರೆ ಅವರ ಕಂಪ್ಲೇಂಟ್ ಅಂತ ಹೇಳಿದ್ರೆ, ಹೆಚ್ಚಾಗಿ ಪರಿಸರದಲ್ಲಿ ಜನರಿದ್ದಾರೆ ನೋಡಿ, ಕೆಲವು ಕಸ ಗಡ್ಡಿ ಆಗಿರ್ಬೋದು, ಈ ನ್ಯಾಪ್ಕಿನ್ಸ್, ಮಕ್ಕಳದ್ದು ಡೈಪರ್ಸ್ ಇಡ್ಬೋದು, ಅದೆಲ್ಲ ಬಿಸೈಡ್ ಹೋಗ್ತಿದ್ದಾರೆ ಆಕ್ಚುಲಿ. ಅದು ಹಾಗಾಗಿ ಅಲ್ಲಿ ಪ್ಲೇಸ್ ಅಲ್ಲಿ ತುಂಬಾ ಸಮೇತ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು. ಜನರ ಮಾಡಿ ತಪ್ಪಿಗೆ ನಾವು ಜಾಸ್ತಿ ಅಧಿಕಾರಿಗಳು ಹೇಳ್ಬೋದು ಕ್ಲೀನ್ ಮಾಡ್ತಿಲ್ಲ ಅಂತ ಹೇಳಿ, ಅದು ಸಮಸ್ಯೆ ಆಗುದು ಜನರಿಂದಾಗಿ. ಜನರ ಬಗ್ಗೆ ಯೋಚನೆ ಮಾಡ್ಬೇಕು ಆಕ್ಚುಲಿ, ಬಿಸಾಡೋ ಮುಂಚೆ ಅದನ್ನೆಲ್ಲ. ಅಂದ್ರೆ ನಾವೇ ತಿರುಗಾಡೋ ಪರಿಸರ ಇದು, ನಮ್ಮ ಪರಿಸರ ನಾವೇ ಸ್ವಚ್ಛಾಗಿಡ್ಬೇಕು. ಆಗ ನಾವು ಸರ್ಕಾರಕ್ಕಾಗ್ಲಿ ಅದ್ರ ಸಂಬಂಧಪಟ್ಟ ನಾವು ಮಾತಾಡ್ಬೋದು ಆಕ್ಚುಲಿ. ಹೀಗೆ ನಾವು ಕುತ್ಕೊಂಡು ನಾವು ಹೀಗೆ ಯಾರದ ತಪ್ಪಿಗೆ ನಾವು ಅನುಭವಿಸ್ತಿರುವಾಗ ನಾವ್ ಯಾಕೆ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕ್ರಿಯೇಟ್ ಮಾಡಬಾರ್ದು? ಇಲ್ಲಿ ನೋಡಿ, ಅಲ್ಲಿ ಎಂತ ಹೇಳಿದ್ರೆ, ಈ ಡೈಪರ್ಸ್ ಇರ್ತದ ನೋಡಿ, ಅದು ಅದ್ ಆಕ್ಚುಲಿ ಅದನ್ನು ಈ ಮಕ್ಕಳ ಡೈಪರ್ಸ್ ಅನ್ನು ಯಾವುದೇ ಕಾರಣಕ್ಕೂ ಬರ್ನ್ ಮಾಡಿ ಯಾವುದಿಲ್ಲ. ಯಾಕಂದ್ರೆ ಅದ್ರಲ್ಲಿ ನೀರಿನ ಕಂಟೆಂಟ್ ಜಾಸ್ತಿ ಇರ್ತದೆ ಅದರಲ್ಲಿ. ಅಂಡ್ ಅದನ್ನು ಇದು ಬೆಂಕಿ ಸಾಕಿ ಆಗೋದಿಲ್ಲ, ಎಂತ ಸಹ ಮಾಡಿ ಯಾವುದಿಲ್ಲ ಆಕ್ಚುಲಿ. ಇದು ಕ್ರಿಯೇಟ್ ಆಗುವುದರಿಂದ ಜನರಿಂದ ಕ್ರಿಯೇಟ್ ಆಗುದು ಆಕ್ಚುಲಿ.
ಅದರಿಂದಾಗಿ ನಾವು ನಮ್ಮ ಸ್ವಚ್ಛತೆ ನಾವು ಮಾಡ್ಕೊಳ್ಬೇಕು, ಆಮೇಲೆ ನಾವು ಊರಿನ ಬಗ್ಗೆ ಮಾತಾಡ್ಬೇಕು ಅಷ್ಟೇ ಅಲ್ಲಿ, ಆಯ್ತಾ. ಸೊ ಅದ್ರ ನಾನು ಹೇಳುದು ನನ್ನ ಕಣ್ಣಿಗೆ ಬಿದ್ದು ಹೇಳಿದೆ ಆಕ್ಚುಲಿ ಅಲ್ಲಿ ಕುತ್ಕೊಂಡಂತ ಸಂಬಂಧಪಟ್ಟ ಸ್ವಚ್ಛ ಭಾರತ ಅಭಿಯಾನದ ಕೆಲವು ಆಫೀಸರ್ಸ್ನವರು ಅದ್ರ ಬಗ್ಗೆ ಯಾವ ತರ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಅಲ್ಲಿಯ ಕಟಪಾಡಿಯ ಕೆಲವು ಜನರು ಇದ್ರು. ನಾ ಹೆಸರೇಳಿ ಇಚ್ಛಿಸಿಲ್ಲ, ಯಾಕಂದ್ರೆ ನಾಳೆ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. ಮೇನ್ ಅಲ್ಲಿ ಕೆಲವು ಸಂಬಂಧಪಟ್ಟ ಕೆಲವು ಬಿಜೆಪಿ ಕೆಲವರು ಇದ್ರಲ್ಲ, ಅವ್ರ ಸಮೇತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು. ಪಂಚಾಯತ್ ಏರಿಯಾದಲ್ಲಿ ಯಾವ ತರ ಕ್ಲೀನ್ ಮಾಡ್ಬೋದು, ಯಾವ ತರ ಅಲ್ಲಿ ನಾವು ಕೆಲವು ಸಜೆಷನ್ ಮಾಡ್ಬೋದು ಅಂತ ಹೇಳಿ ಕೆಲವು ಜನರು ಬಂದು ಮೀಟಿಂಗ್ ಮಾಡ್ತಿದ್ರು. ಅದನ್ನಷ್ಟು ಹೇಳಿಕೆ ಹೆಚ್ಚು ಮಾಡ್ತಾರೆ ಅಷ್ಟೇ. ಎಸ್ ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಅವರು ಹೇಳಿರೋ ಹಾಗೆ ಜನರು ಕೂಡ ಇದರ ಬಗ್ಗೆ ಒಂದು ಆಸಕ್ತಿಯನ್ನು ವಹಿಸಬೇಕು. ಅಂದ್ರೆ ಕಸವನ್ನ ಹಾಕಬಾರ್ದು, ಪ್ರತಿನಿತ್ಯ ತಾವು ಬಳಸುವಂತ ಒಂದು ಕಸವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು, ಅಂದ್ರೆ ರಿಸೈಕಲ್ ಮಾಡಬೇಕು ಅಂತಕ್ಕಂಥ ಕೆಲವು ಮಾತುಗಳನ್ನು ಹೇಳಿದ್ರು. ಇದ್ರ ಬಗ್ಗೆ ನೀವು ಹೇಳ್ತೀರಾ? ಹಾಗಾದ್ರೆ ನೀವು ಪ್ರತಿನಿತ್ಯ ಉಪಯೋಗಿಸಿದಂತ ಒಂದು ಕಸವನ್ನ ಎಲ್ಲ ತಗೊಂಡೋಗಿ ಹಾಕಿದ್ದೀರಾ? ಹಾಗಾದ್ರೆ ನಿಮಗೆ ಹಾಗಾದ್ರೆ ಒಂದು ಪರಿಸರದ ಮೇಲೆ ಕಾಳಜಿ ಇಲ್ಲ ಅಂತ ಅರ್ಥ ಆಯ್ತು. ಹಾಗಾದ್ರೆ ಅಂದ್ರೆ ಒಂದು ಗ್ರಾಮದ ವ್ಯಾಪ್ತಿಗೆ ಬಂತು, ನೀವು ಕೂಡ ಒಂದು ಸಾಮಾನ್ಯ ನಾಗರಿಕನಾಗಿ ಯೋಚನೆ ಮಾಡಿದಾಗ ನೀವು ಕೂಡ ಪರಿಸರವನ್ನು ಒಂದು ಉದ್ಧಾರ ಮಾಡಬೇಕು ಅಂತ ಒಂದು ಮನಸ್ಥಿತಿ ನಿಮಗೂ ಇರಬೇಕು ಅಂತ ಹೇಳ್ತಾ ಇರೋದು. ಈಗ ನಮ್ಮ ಮನೆ ನಮ್ಮ ಗ್ರಾಮ, ಈಗ ನಮ್ಮ ಮನೆ ಹೇಗೆ ಉಂಟು, ನಮ್ಮ ಗ್ರಾಮ ನಮ್ದೇ ಅಂತ ನಾವು ತಿಳಿಬೇಕು. ಹೌದು, ನಮ್ಮ ಕಸವನ್ನು ನಮ್ಮ ಅಂಗಳಕ್ಕೆ ನಾವು ಹಾಕ್ತೇವಾ? ಇಲ್ಲ. ತೋಡಿಗೆ ಯಾಕೆ ಹಾಕ್ಬೇಕು? ಯೋಚನೆ ಮಾಡ್ಬೇಕು. ಅಂದ್ರೆ ಪರಿಸರದ ಪ್ರತಿಯೊಬ್ರು ಕೂಡ ಯೋಚನೆ ಮಾಡಬೇಕು. ಆದ್ರೆ ನಿಮ್ಮ ಉದ್ಯಾವರದ ಪರಿಸರದಲ್ಲಿ ಹಾಗೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತು. ಅಲ್ಲ, ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಉದ್ಯಾವರದ ಪರಿಸರದಲ್ಲಿ ಆಗಿರ್ತದೆ. ಕಡಪಾಡಿ ರೈಲ್ವೆ ಬ್ರಿಡ್ಜ್ ಉಂಟು, ಆ ರೈಲ್ವೆ ಬ್ರಿಡ್ಜ್ ಹತ್ತಿರ ಎಷ್ಟು ಕಸ ಹಾಕಿದ್ರೆ ಅಂದ್ರೆ ಪಾಪ ಕಡಪಾಡಿ ಗ್ರಾಮ ಪಂಚಾಯತ್ ಅವರು ಪೇಪರ್ ಅಲ್ಲಿ ಬಂತು, ಟಿವಿಯಲ್ಲಿ ಬಂತು, ಎಲ್ಲ ಬಂತು, ಕ್ಲೀನ್ ಮಾಡಿದ್ರು. ನಾನು ರೋಡಲ್ಲಿ ಹೋಗುವ ನೋಡಿದ ಗ್ರಾಮ ಪಂಚಾಯತ್ ಕೂಡಲೇ ಕ್ಲೀನ್ ಮಾಡಿದ್ರು ಅಂತ. 2 ದಿವಸದಲ್ಲಿ ಅಷ್ಟೇ ಕಸ ಬಿದ್ದಿದೆ. ಬ್ಯಾನರ್ ಹಾಕಿದ್ರು, ನಾಮಫಲಕ ಹಾಕಿದ್ರು, 2 ದಿವಸದಲ್ಲಿ ಅಷ್ಟೇ ಕಸ ಹಾಕಿದ್ದಾರೆ. ಅಂದ್ರೆ ಕಸಗಳಿಗೆ ಮುಕ್ತಿ ಇಲ್ಲ ಹಾಗಾದ್ರೆ. ಅದೌದು, ಆದ್ರೆ ಜನರಿಗೆ ಅನಿಸ್ಬೇಕಲ್ಲ, ಮನ್ಸಿಗೆ ಬರ್ಬೇಕಲ್ಲ. ಯಾಕೆ ಹಾಗಾದ್ರೆ ಮನ್ಸಿಗೆ ಬರ್ತಾ ಇಲ್ಲ ನಿಮಗೆ? ಪ್ರತಿನಿತ್ಯ ಯೂಸ್ ಮಾಡುವಂತ ಒಂದು ವಸ್ತುಗಳು ಇವೆಲ್ಲ, ಈ ಒಂದು ಡೈಪರ್ ಆಗಿರ್ಬೋದು, ಬಾಟಲಿಗಳಾಗಿರ್ಬೋದು, ಮದ್ಯದ ಬಾಟಲಿಗಳಾಗಿರ್ಬೋದು, ಪ್ರತಿದಿನವೂ ಕೂಡ ಯೂಸ್ ಮಾಡುವಂತದ್ದು. ಅದನ್ನೇ ಈ ತರ ಪರಿಸರದವರು ಹಾಕುದಲ್ಲ. ಈಗ ಎಲ್ಲೆಲ್ಲಿಂದ ಹೊರಗೆ ಬೆಳಿಗ್ಗೆ ವಾಕಿಂಗ್ ಬರುವವರು ತೆಗೆದು ಬಿಸಾಡುದು, ಗಾಡಿಯಲ್ಲಿ 2 ವೀಲರ್ ಬಂದವರು ತೆಗೆದು ಬಿಸಾಡುದು ಅಲ್ಲಿಗೆ. ಹಾಗಾಗಿ ಕಸ ತುಂಬಿ ಹೋಗಿದೆ. ಅದು ಪರಿಸರದವರೇ ಹಾಕಿದ್ರಂತಲ್ಲ, ಎಲ್ಲಾ ಕಡೆ ಉದ್ಯಾನದ ಪಿತ್ರೋಡಿ ಅವರೆಲ್ಲ ಬಂದು ವೆಹಿಕಲ್ ಅಲ್ಲಿ ಹೋಗುವಾಗ ತೆಗೆದು ಬಿಸಾಡಿ ಹೋಗ್ತಾರೆ. ಅದಕ್ಕೆ ನಾವು ಅಲ್ಲಿ ಪರಿಸರದವರು ಸಿಸಿ ಕ್ಯಾಮರಾದ ವ್ಯವಸ್ಥೆ ಮಾಡಿ ಅಲ್ಲೇ ಹಾಕದಾಗೆ ಅದೇನಾದ್ರು ವ್ಯವಸ್ಥೆ ಮಾಡಿದ್ರೆ ಪಂಚಾಯತ್ ಅವರು ಮಾಡಿದ್ರೆ ನಾವು ಅದಕ್ಕೆ ಸ್ಪಂದಿಸ್ತೇವೆ. ನಾವು ಈಗ ನಾವು ಉದ್ಯಾವರ ಗ್ರಾಮ ಪಂಚಾಯತ್ ಅಲ್ಲಿ ಹೊಸದಾಗಿ ಒಂದು ವಾಹನ ಸೌಲಭ್ಯ ಪರ್ಚೇಸ್ ಮಾಡಿದ್ದೇವೆ. ಮತ್ತು ಎಲ್ಲ ನಮ್ಮ ವಾರ್ಡಿನ ಎಷ್ಟು 5 ಸೆನ್ಸ್ ಮನೆ ಉಂಟು ಅವರಿಗೆಲ್ಲ ಫ್ರೀ ಬಕೆಟ್ ಕೊಟ್ಟು ಆ ಕಸವನ್ನು ಅದರಲ್ಲಿ ನಾವು ವಾರಕ್ಕೆ 3 ದಿವಸ ಕಸವನ್ನು ತಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡಲೇ ಒಂದು ವಾರದಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಉದ್ಯಾವರದ ಒಂದು ಭಾಗದಲ್ಲಿ ಇರ್ತಕ್ಕಂಥವರೆಲ್ಲರೂ ರಾಜಕೀಯ ಮುಖಂಡರೇ, ಹೆಚ್ಚಿನ ಜನ ನಾಯಕರೇ ಇದ್ದಾರೆ. ಪುಂಖಾನುಪುಂಖವಾಗಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ, ಪ್ರಸ್ತಾವನೆಗಳ ಬಗ್ಗೆ ಮಾತಾಡ್ತಾರೆ. ಅಷ್ಟು ಬಿಟ್ರೆ ಇಲ್ಲಿನ ಒಂದು ಜನರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಅವರು ಅಲ್ಲೇ ಓಡಾಡ್ತಾ ಇದ್ರು ಕೂಡ ಈ ಸಮಸ್ಯೆಗಳನ್ನ ಕಣ್ಣೆತ್ತಿ ನೋಡೋದಿಲ್ಲ ಅಂತಕ್ಕಂಥ ಮಾತುಗಳಿದೆ. ನೋಡೋದಿಲ್ಲ ಅವರು. ಇವಾಗ ಇವ್ರು ಹೇಳಿದ್ರಲ್ಲ, ಮಿತೇಶ್ ಅವರು ಹೇಳಿದ್ರಲ್ಲ, ನಮ್ಮ ವಾರ್ಡ್ ಮೆಂಬರು, ಅವರೇನು ಅವ್ರು ಹೀಗೆ ಹೇಳಿದರು. ಆದರೆ ಸಹಕಾರ ಕೊಡಬೇಕಲ್ಲ ಪಂಚಾಯತ್ ಬೋರ್ಡ್ನವರು. ಅದೆಲ್ಲ ಬಕೆಟು, ಗಾಡಿ ವ್ಯವಸ್ಥೆ, ಕಸ ತಗೊಂಡು ಹೋಗುವುದೆಲ್ಲ ವ್ಯವಸ್ಥೆ ಮಾಡಿ ನಂತರ ಹೇಳಬೇಕು. ಅಲ್ಲ, ವ್ಯವಸ್ಥೆ ನಾವು ಮಾಡಿದ್ದೇವೆ. ನಿಮಗೆ ಇದಕ್ಕಿಂತ ಮುಂಚೆ ಗಾಡಿ ಬಂದಿದೆ. ಎಸ್, ಇದೇ ಕುರಿತಾಗಿ ನಾನು ಮತ್ತೆ ಚರ್ಚೆ ಮಾಡ್ತೇನೆ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಮೊಹಮ್ಮದ್ ಉಸ್ಮಾನ್ ಅಂತ ಉದ್ಯಾವರದಿಂದ. ಹಾ, ಹೇಳಿ 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 ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹೇಳಿ, ಅಥವಾ ಈ ಒಂದು ವಿಷಯದ ಕುರಿತಾಗಿ ನೀವು ನೋಡಿದ್ರೆ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹೇಳಿ. ನಮ್ದು ಮನೆ ಅದೇ ತೋಡಿನ ಪಕ್ಕದಲ್ಲಿ ನಮ್ಮ ಮನೆ ಇರೋದು. ಅದು ಅಲ್ಲಿ ನೀರು ಎಲ್ಲಿಂದ ಉತ್ಪತ್ತಿ ಆಗ್ತದೆ ಸರ್? ಅದು ನೀರೆಲ್ಲಿಂದ ಉತ್ಪತ್ತಿ ಆಗ್ತದೆ? ಇದೊಂದು ಒಳ್ಳೆ ಪ್ರಶ್ನೆ, ಕೇಳ್ತೇನೆ ನಾನು ಅವ್ರ ಹತ್ರ. ಮತ್ತೆ ಇನ್ನೊಂದು ಏನಿದೆ ಹೇಳಿ. ಮತ್ತೆ ನಮ್ಗೆ ಮನೆ ಅದು ಕಿಟಕಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಕಿಟಕಿ ತೆಗೆದ ಕೂಡಲೇ ಸೊಳ್ಳೆಗಳು ಎಲ್ಲ ಒಳಗೆ ಬರ್ತದೆ ತೋಡಿಂದ. ಎಲ್ಲಿ ಅದು ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಕಿಟಕಿ ತೆಗೆದು ಮಲಗು ಅಂತ ಹೇಳಿದ್ರೆ ಮಲಗಲಿಕ್ಕೆ ಬಿಡುದಿಲ್ಲ. ಮತ್ತೆ ಸಣ್ಣ ಮಕ್ಕಳಿದ್ದಾರೆ ಮನೆಯಲ್ಲಿ, ಅದು ತುಂಬಾ ಉತ್ಪಾದನೆ ಆಗ್ತದೆ ನಮ್ಗೆ. ಅದು ನಾವು ಮತ್ತೆ ಒಂದು ವಾಸನೆ ಬರ್ತದೆ ಮಧ್ಯಾಹ್ನ ಹೊತ್ತಿಗೆ ನೋಡಿದ್ರೆ ವಾಸನೆ ನಮ್ಮ ಮನೆ ಒಳಗೆ ಹೊಡಿತದೆ ವಾಸನೆ.
ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದ್ರು ಸಾಂಕ್ರಾಮಿಕ ರೋಗಗಳನ್ನು ಹರಡುವಂತ ಭೀತಿ ಇದೆ, ಸೊಳ್ಳೆಗಳೆಲ್ಲ ಬರ್ತವೆ, ಅದೇ ರೀತಿಯಲ್ಲಿ ಬಾಗಿಲು ತೆಗೆಯುವಾಗಿಲ್ಲ, ದುರ್ನಾತಗಳು ಕೇಳಿ ಬರ್ತಾ ಇದೆ, ಅಲ್ಲ ಮೂಗಿಗೆ ಬಂದು ರಾಚುತ್ತಾ ಇದೆ, ಮತ್ತೆ ಅದೇ ರೀತಿಯಲ್ಲಿ ಅಲ್ಲೊಂದು ಚರಂಡಿಯಲ್ಲಿ ನೀರು ಹೇಗೆ ಬಂತು, ಹೀಗೆ ಮುಂತಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿ ಹೋದ್ರು ಅವರು. ಏನ್ ಹೇಳ್ತೀರಿ? ನೀರು ಕಟ್ಟಡದವರೆಲ್ಲ ಬಿಡ್ತಾರೆ ಆಚೆ ಈಚೆ, ಎಲ್ಲರೂ ಬಿಡ್ತಾರೆ, ಹೋಟ್ಲವ್ರು ಬಿಡ್ತಾರೆ, ಅಂಗಡಿಯವ್ರು ಬಿಡ್ತಾರೆ, ಮನೆಯವ್ರು ಬಿಡ್ತಾರೆ ಅಂತ. ಹಾಗಾದ್ರೆ ನೀವು ಪ್ರತಿನಿತ್ಯ ಅಲ್ಲೇ ವಾಸಿಸೋರು, ಅವರು ಬಿಡ್ತಾರೆ ಅಂತ ನಿಮಗೆ ಗೊತ್ತುಂಟು, ಹೋಟೆಲ್ನವರೇ ಬಿಡ್ತಾರೆ, ಫ್ಲಾಟ್ನವರೇ ಬಿಡ್ತಾರೆ ಅಂತ ನಿಮಗೆ ಗೊತ್ತಿದೆ, ಸತ್ಯಾಂಶಗಳು ಗೊತ್ತಿದೆ, ಬಿಟ್ಟಿರೋದನ್ನ ಕೂಡ ನೀವು ನೋಡಿದಿರಿ. ಅದನ್ನ ತಡೆಗಟ್ಟುವಂತ ಯಾವುದೇ ಪ್ರಯತ್ನವನ್ನು ನೀವು ಮಾಡ್ಲಿಲ್ಲ. ತಡೆಗಟ್ಲಿಕ್ಕೆ ಹೋದ್ರೆ ಜಗಳವಾಗ್ತದೆ ನಮ್ಗೆ. ಅಲ್ಲ, ಜಗಳ ಆದ್ರೂ ಕೂಡ ನಿಮ್ಮದೇ ಪರಿಸರ, ತಡೆಗಟ್ಟಬೇಕಾದಂತ ಒಂದು ಕರ್ತವ್ಯ ಕೂಡ ನಿಮ್ಮದೇ. ಆದರೆ ನಾವು ಹೇಳ್ತೇವಲ್ವ, ನಾವು ಹಾಕ್ತೇವೆ, ಅದನ್ನ ನೀವು ಕೇಳುವವರು ಯಾರು ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಉದ್ಯಾವರ ಗ್ರಾಮ ಪಂಚಾಯತಿಯಲ್ಲಿ ಲೈಸೆನ್ಸ್ ಕೊಡುವಾಗೆ ಅದರ ಒಂದು ಷರತ್ತು ಹಾಕಿರ್ತೇವೆ ಹಿಂದ್ಗಡೆ. ಅದು ಷರತ್ತಾಗಿಯೇ ಉಳಿದಿದೆ. ನಿಮ್ಮ ವೇಸ್ಟ್ ನೀರು ತೋಡಿಗೆ ಬಿಡಬಾರ್ದು. ಕೆಲವರು ಅಕ್ರಮವಾಗಿ ಮಾಡಿದ್ದಾರೆ, ಅದನ್ನು ಕೂಡ ನಾವೆಲ್ಲ ಒಟ್ಟು ಸೇರ್ಕೊಂಡು ಅದರ ಬಗ್ಗೆ ಒಂದು ಒಳ್ಳೆ ನಾಳ್ದು 20 ತಾರೀಕು ಗ್ರಾಮ ಪಂಚಾಯತ್ ಮೀಟಿಂಗ್ ಉಂಟು, ರಿಸರ್ವೇಶನ್ ಮಾಡಿ ಅದನ್ನು ಆ ಪೈಪುಗಳನ್ನು ಬಂದ್ ಮಾಡುವ ಒಂದು ಕಾರ್ಯಕ್ರಮ ಮಾಡುವ. ಅಲ್ಲ, ಈಗ ಬಂದ್ ಮಾಡಿದ್ರೆ ಅವ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಾದ್ರೆ ಅಂದ್ರೆ ಅವ್ರು ಹೇಳಿದಾಗೆ ಜಗಳಕ್ಕೆ ಬಂದು ನಿಲ್ತಾರೆ ಅಂತಕ್ಕಂಥ ಮಾತುಗಳು ಹೇಳಿದ್ರು. ಹಾಗಾದ್ರೆ ಅವ್ರಿಗೆ ಕೂಡ ಫ್ಲಾಟ್ಗಳು, ಹೋಟೆಲ್ ಮಾಲೀಕರು, ಅವ್ರಿಗೆ ಏನಿಲ್ಲ ಅಂತಂದ್ರು ಒಂದು ಬೆಂಬಲಿಗರು ಇದ್ದೇ ಇರ್ತಾರೆ. ಬೇಡ ಅಂತಂದ್ರು ಸ್ವಲ್ಪ ರಾಜಕೀಯ ಜನಪ್ರತಿನಿಧಿಗಳು ಅವರ ಬೆಂಬಲಕ್ಕೆ ಇದ್ದಿರ್ಬೋದು. ನಿಮ್ಮ ಮಾತುಗಳನ್ನ ಅವ್ರು ಕೇಳ್ತಾರೆ. ಹಾಗಾದ್ರೆ ನೀವು ಒಂದು ಸಭೆಗಳನ್ನ ಮಾಡಿದಾಗ ಗ್ರಾಮ ಸಭೆಗಳಲ್ಲಿ ಕೇಳ್ಬೋದು. ಹಾಗಾದ್ರೆ ಗ್ರಾಮ ಸಭೆಗಳಲ್ಲ, ನಮ್ಗೆ ಪ್ರತಿ ತಿಂಗಳ ಮಾಸಿಕ ಸಭೆ ಉಂಟು, ಮೀಟಿಂಗ್ ಉಂಟು. ಆ ಮೀಟಿಂಗ್ ಅಲ್ಲಿ ನಾವು ನಿರ್ಣಯಗಳನ್ನು ಮಾಡ್ತೇವೆ. ಆ ನಿರ್ಣಯಗಳ ಮತ್ತೆ ಅದನ್ನು PD ಅವರು ಅಧ್ಯಕ್ಷರ ಹತ್ರ ಹೇಳಿ ಕಾರ್ಯರೂಪಕ್ಕೆ ತರ್ತೇವೆ. ನೀವು ಈಗಾಗಲೇ ನಾನು ಕೇಳಿರೋ ಹಾಗೆ ಈ ಒಂದು PDO ಅವರು ತುಂಬಾ ಒಳ್ಳೆ ಅಧಿಕಾರಿ ಅಂತಕ್ಕಂಥ ಮಾತುಗಳನ್ನು ಕೇಳಿದ್ದೇನೆ. ಆದ್ರೆ ಅವರಿಂದ ಕೆಲಸ ಆಗೋದಾದ್ರೂ ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಬಿಡ್ತಾ ಇಲ್ಲ. ಅಂದ್ರೆ ಯಾವುದೋ ಒಂದು ಬಾಹ್ಯ ಬೆಂಬಲ ಅವರಿಗೆ ಸಿಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಇನ್ಯಾರೋ ಅವ್ರಿಗೆ ಮಾಡ್ಬೇಕಾದಂತ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಕೇಳಿದ್ದೇನೆ ನಾನು. ಇದಕ್ಕೇನ್ ಹೇಳ್ತೀರಿ? ಅಂದ್ರೆ ಯಾವ ಜನಪ್ರತಿನಿಧಿಗಳು ಅವರಿಗೆ ಒತ್ತಡವನ್ನು ಹೇರಬಹುದು? ಉದ್ಯಾವರ ಗ್ರಾಮ ಪಂಚಾಯತಿ PDO ರಮಾನಂದ್ ಪುರಾಣಿಕ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ, ನಾನ್ ಕರಪ್ಟ್ ವ್ಯಕ್ತಿ. ಅವರು ಯಾವ್ದಾದ್ರು ಕಾನೂನು ಬಿಟ್ಟು ಯಾವುದನ್ನು ಮಾಡುದಿಲ್ಲ. ಕಾನೂನು ಪ್ರಕಾರ ನಾವು ಏನು ರಿಸರ್ವೇಶನ್ ಮಾಡ್ತೇನೆ ಅದರ ಪ್ರಕಾರ ನಡೀತಾರೆ. ಈಗ ನಾವು 30 ಸದಸ್ಯರಿದ್ದಾರೆ. 30 ಸದಸ್ಯರು ನಾವು ಒಟ್ಟು ಸೇರಿ ಸರ್ವಾನುಮತ ನಿರ್ಣಯ ಮಾಡಿ ಬಂದ್ ಮಾಡ್ಲಿಕ್ಕೆ ಹೇಳಿದ್ರೆ ಖಂಡಿತವಾಗಿ ಅದಾಗ್ಲಿಲ್ಲ, ಇದುವರೆಗೆ ಆಗ್ಲಿಲ್ಲ, ಇನ್ನು ಮಾಡ್ಬೇಕಷ್ಟೇ. ಅಲ್ಲ, ನಾವು ಎಚ್ಚರಿಕೆಯಾಗಿ ನೋಟಿಸ್ ಮಾಡಿದ್ದೇವೆ. ಒಬ್ಬ ಕೋಳಿ ಅಂಗಡಿಯವರಿಗೆ ನೋಟಿಸ್ ಮಾಡಿದ್ದೇವೆ. ಕೋಳಿ ಅಂಗಡಿಯವರು ಆ ನೋಟಿಸ್ಗೆ ತಕ್ಕ ಪಿಟ್ ಮಾಡಿದ್ದಾರೆ. ಅವರು ತೋಡಿಗೆ ಬಿಡ್ತಿದ್ದನ್ನು ಈಗ ಪಿಟ್ ಮಾಡಿ ಅದಕ್ಕೆ ಬಿಡ್ತಿದ್ದಾರೆ. ಆ ಫಿಟ್ ನೀರು ಎಲ್ಲಿ ಹೋಗ್ತದೆ? ಈಗ ಫಿಟ್ಟಿ ನೀರು ಹೋಗ್ತದೆ, ಆ ನಂತರ ಆ ನೀರು ಎಲ್ಲಿ ಹೋಗ್ತದೆ? ಇದೇ ಚರಂಡಿಯಲ್ಲಿ ಬರ್ತದೆ. ಇದೇ ಚರಂಡಿಯಲ್ಲಿ ಬರ್ತದಲ್ಲ. ಹೋಟ್ಲವ್ರು ಆದ್ರೂ ಫಿಟ್ ಮಾಡ್ಯಾರ ಸರಿ, ಆದರೆ ನೀರೆಲ್ಲಿ ಹೋಗ್ತದೆ? ಇದು ತಂದು ತೋಡಿಗೆ ಹಾಕೋದಲ್ವಾ? ತೋಡಿನ ಇದು ಮಣ್ಣು ಸಹ ತೆಗಿಬೇಕು. ಕ್ಲೀನ್ ಮಾಡಿದರೆ ನೀರು ಸೀದಾ ಆಗಿ ಹೋಗ್ತದೆ. ಹೂಳೆತ್ತಿದ್ದರೆ ವರ್ಷಕ್ಕೊಮ್ಮೆ ಆದರೂ ಎತ್ತಬೇಕು ತಾನೆ, ಇವ್ರು ಎತ್ತುದಿಲ್ಲಲ್ಲ. 6 ತಿಂಗಳಿಂದ ಇವ್ರು ಬಂದ ನಂತರ, ಮಿತೇಶ್ ಅವರು ಬಂದ ನಂತರ ಅದು ಸ್ವಲ್ಪ ವ್ಯವಸ್ಥೆ ಆಗಿದೆ ನಮ್ಗೆ. ಅಲ್ಲ, ಮಿತೇಶ್ ಅವರು ಬಂದ ನಂತರ ಆಗಿದೆ, ಓಕೆ, ಒಪ್ಪುಗೊಳ್ಳುವಂಥದ್ದು. ಆದ್ರೆ ನಿಮಗೆ ಈ ವಿಷಯಗಳು ಅಥವಾ ಈ ಒಂದು ಸಮಸ್ಯೆಗಳು ಕಳೆದ ಹಲವಾರು ಸಮಯಗಳಿಂದ ಇದೆ. ಹಾಗಾದ್ರೆ ಉಳಿದ ಜನಪ್ರತಿನಿಧಿಗಳೆಲ್ಲ ಎಲ್ಲೋದ್ರು? ನೀವು ಒಬ್ಬರೇ ಸದಸ್ಯರಲ್ಲ, ಅಲ್ಲಿ ಇನ್ನೂ ತುಂಬಾ ಜನ ಅಧ್ಯಕ್ಷರಿದ್ದಾರೆ, ಮತ್ತೆ ತುಂಬಾ ಜನ ಕಾಂಗ್ರೆಸ್ನಲ್ಲೇ ಸದಸ್ಯರಿದ್ದಾರೆ, ಬಿಜೆಪಿಯಲ್ಲೇ ಸದಸ್ಯರಿದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋದ್ರು? ಹಾಗಾದ್ರೆ ಅವರೆಲ್ಲ ಕಣ್ಮುಚ್ಚಿಕೊಳ್ತಿದಾರ, ಮಲಗಿದಾರ? ಅದೇನೋ ನಮ್ಗೆ ಗೊತ್ತಿಲ್ಲ. ಅಲ್ಲ, ನೀವು ಅದೇ ಪ್ಲೇಸ್ ಅಲ್ಲಿ ಇರುವಂತವ್ರು, ಪ್ರತಿದಿನ ನೋಡುವಂತವ್ರು ಅಂತ ನೀವೇ ಹೇಳಿದ್ರಿ. ಈಗ ಹಾಗಾದ್ರೆ ಎಲ್ಲ ಅಧಿಕಾರಿಗಳನ್ನ ನೀವು ಪ್ರತಿದಿನ ನೋಡ್ತೀರಿ, ಜನಪ್ರತಿನಿಧಿಗಳನ್ನ ಪ್ರತಿದಿನ ನೋಡ್ತೀರಿ. ಹಾಗಾದ್ರೆ ಅವ್ರು ಮಲಗಿದಾರ? ಅವ್ರಿಗೆ ಗೊತ್ತಾಗ್ಲಿಲ್ಲ ಹಾಗಾದ್ರೆ ಈ ಎಲ್ಲ ವಿಷಯ ತಿಳಿಸಿದ್ರು ಸುಮ್ಮನೆ ಅವ್ರು ಹೇಳ್ತಾರೆ, ನಿಮ್ಮ ವಾರ್ಡ್ ಮೆಂಬರ್ ಇದ್ದಾರಲ್ಲ ಅವ್ರಿಗೆ ತಿಳಿಸಿ ಅಂತ ಹೇಳ್ತಾರೆ. ಅವ್ರಿಗೆ ಹತ್ರ ಹೇಳಿದಾಗ ಅಲ್ಲ, ವಾರ್ಡ್ ಮೆಂಬರ್ ಹೌದು, ಆದ್ರೂ ಅವರು ಕೂಡ ಮಾಡುವಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಿದ್ರೆ ಮಾಡ್ಬೇಕಲ್ವ? ಹಾಗಾದ್ರೆ ಈಗ ಎಲ್ಲ ಕೂಡ ವಾರ್ಡ್ ಮೆಂಬರೇ ಮಾಡ್ತಾರೆ ಅಂತ ಹೇಳೋದಿಕ್ ಆಗೋದಿಲ್ಲ. ಒಂದು ಗ್ರಾಮ ಅಂತ ಬಂದ್ಮೇಲೆ ಅವರು ಕೂಡ ಸ್ಥಳೀಯರಾಗಿರ್ತಾರೆ, ಅವರು ಕೂಡ ನಿಮ್ಮ ಪರಿಚಯದವರಾಗಿರ್ತಾರೆ. ನಮ್ಮ ಒಂದು ಗ್ರಾಮವನ್ನ ಮಾಡ್ಬೇಕು ಅಂತಕ್ಕಂಥ ಮನಸ್ಥಿತಿ ಅವರಿಗೆ ಬರ್ಬೇಕು. ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ? ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ?
ಯಾಕೆ ಪ್ರತಿನಿಧಿ ಒತ್ತಡನೋ ಏನಂತ ನಮ್ಗೆ ಗೊತ್ತಿಲ್ಲ. ಅದು ನಾವು ವಿಷಯ ತಿಳಿಸ್ತೇವೆ, ತೊಂದರೆ ನಮಗೆ ಸಮಸ್ಯೆ ಉಂಟು ಅದನ್ನು ಸರಿಪಡಿಸಿಕೊಡಿ ಅಂತೇಳಿ ನಾವು ಮನವಿ ಕೊಟ್ಟೆವು ಪಂಚಾಯತಿಗೆ. ಅದ್ರ ಬಗ್ಗೆ ಬಂದು ನೋಡಿದರು, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದರು. ಇವರು ಸಹ ನಮ್ಮ ಸ್ಥಳೀಯ ಈ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹೇಳಿ. ಹಾ, ಗೊತ್ತಾಯ್ತು. ಅಲ್ಲ, ನಿಮ್ಮ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಊರಿನ ಒಂದು ಸಮಸ್ಯೆಗಳ ಕುರಿತಾಗಿ ಎಷ್ಟು ದೊಡ್ಡ ಮಟ್ಟದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹೇಳಿ, ಅಭಿಪ್ರಾಯಗಳೇನು ನಿಮ್ಮದು? ಅಭಿಪ್ರಾಯ ಅಂದ್ರೆ ಮಿತೇಶ್ ಹತ್ರ ಮಾತಾಡ್ಲಿಕ್ಕೆ ಮಾತಾಡಿ. ನಮಸ್ತೆ, ಬರ್ಲೆ ಹೇಳಿ. ಹೇಳಿ ಅಪ್ಪನ್, ಹೇಳಿ ಇವರೇ. ಹಲೋ, ಹೇಳಿ. ಮೆಸೇಜರೇ, ಒಂದು ರೋಡ್ ಬಗ್ಗೆ ಎಲ್ಲ ಮಾತಾಡಿದ್ದಾರಾ? ರೋಡ್ ಬಗ್ಗೆ. ರೋಡು ನಮ್ಮ ಉದ್ಯಾವರ ಟು ಪಿತ್ರೋಡಿ അവിടെ ಸಂಪಿಗೆ ನಗರ ಬಕ ಡಂಪಿಂಗ್ ಆಡ್ದಾವು ಫಂಡ್ ಪ್ರಯೋಜನ ಅವು ಎಂಕಲ್ಲ ಮಸ್ತ್ ಟ್ರೈ ಮಲ್ತಾ ಪತ್ತು ದಗದ್ ಹೋಗ್ಬೇರೆ. ಅಲ್ಲ, ಹೌದು. ಈ ಒಂದು ಉದ್ಯಾವರದ ಒಂದು ನಿಮಗೆ ಗೊತ್ತಿರ್ಬೋದು, ಪ್ರತಿದಿನ ಓಡಾಡಿರ್ಬೋದು. ಈ ಒಂದು ಚರಂಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅವ್ಯವಸ್ಥೆಗಳನ್ನು ನೀವು ನೋಡಿರ್ಬೋದು, ತ್ಯಾಜ್ಯಗಳನ್ನು ನೋಡಿರ್ಬೋದು, ಆ ದುರ್ನಾತವನ್ನ ನೀವು ಕೂಡ ಅನುಭವಿಸಿರ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಹೇಳಿ ಸರ್, ನಾವು ಎಷ್ಟು ಸಲ ಹೇಳಿದ್ರು, ಕೆಲವರೆಲ್ಲ ತೊಟ್ಟೆಯಲ್ಲಿ ಮನೆಯಲ್ಲಿ ಅವರ ಈಗ ನಮ್ಮ ಮನೆಯಲ್ಲಿ ಏನಾದ್ರು ಕಸಗಡ್ಡಿ ಇದ್ರೆ ನಮ್ಮ ಮನೆಯಲ್ಲಿ ಸುಟ್ಟು ಅದೇ ಅಲ್ಲಿ ನಮ್ಮ ಜಾಗದಲ್ಲಿ ಇದು ಮಾಡ್ಬೋದಲ್ಲ, ಮಾಡ್ಬೋದು. ಕೆಲವರೆಲ್ಲ ನಮ್ಮ ಮನೆಯಲ್ಲಿದ್ದದ್ದು ಎಂತೆಂತ ಕಸ ಕಡ್ಡಿ ಅದಲ್ಲ, ಅದು ಬೇರೆ ಬೇರೆ ಎಲ್ಲ ತಗೊಂಡು ಬಂದು ಯಾರ ಜಾಗಕ್ಕೆ ಬಿಸಾಡಿ ಹೋಗುದು, ರೋಡ್ ಸೈಡ್ಗೆ ಎಲ್ಲ ಬಿಸಾಡಿ ಹೋಗಿ ಎಲ್ಲ ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಗ್ರಾಮ ಪಂಚಾಯತ್ ಅವರು ಏನು ವ್ಯವಸ್ಥೆ ಅದಕ್ಕೆ ವ್ಯವಸ್ಥೆ ಮಾಡುದಿಲ್ಲ. ಕಣ್ಮುಚ್ಚಿಕೊಳ್ತಿದಾರ ಹಾಗಾದ್ರೆ? ಹಾಗಾದ್ರೆ ಅಲ್ಲ, ಕಣ್ಣು ಮುಚ್ಚಿಕೊಳ್ತಿದ್ದಾರೆ, ಕೆಲವೆಲ್ಲ ಆಕ್ಷನ್ ತಗೊಳ್ತಿದ್ದಾರೆ, ಆದ್ರೆ ಯಾವ್ದೋ ಒಂದು ವರ್ಕ್ ಆಗುದಿಲ್ಲ. ಈಗ ನಾನು ಮಿತೇಶ್ ಅವರ ಹತ್ರ ಹೇಳುದು, ಇದೊಂದು ರೋಡಿನ ಬಗ್ಗೆ ಆಗ್ಲಿ, ಅದು ನಾನು ಮೊನ್ನೆ ಅಧ್ಯಕ್ಷರಿಗೆ ನಾನು ಮನವರಿಕೆ ಮಾಡಿದ್ದೆ, ಉಪಾಧ್ಯಕ್ಷರೇ ಅಧ್ಯಕ್ಷರಿಗೆ. ಅದು ಅವ್ರು ಹೇಳಿದ್ರು ಫಿಶರೀಸ್ ರೋಡ್ ಅವರಿಗೆ. ನಾನು ಫಿಶರೀಸ್ ರೋಡ್ ಆದ್ರೂ ನಾವು ಇಲ್ಲಿ ಪಂಚಾಯತಿಗೆ ನಾವು ಟ್ಯಾಕ್ಸ್ ಕಟ್ಟುವುದು, ಅದು ನೀವು ಮನವರಿಕೆ ನಾವು ಎರಡು ಸಲ ಹೇಳಿದ್ದೇವೆ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ. ಅವ್ರು ಯಾವ್ದಕ್ಕೂ ನಾವು ಸ್ಪಂದಿಸುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತೆ ಡಂಪಿಂಗ್ ಅದು ಹೇಳಿ ಪ್ರಯೋಜನ ಅಲ್ಲ. ಯಾವ ಕಡೆ ಹೋದ್ರು ಅದೊಂದು ಮತ್ತೆ ಮೀನದ್ದು ಈ ಗಾಡಿ ಹೋಗುದು ವ್ಯವಸ್ಥೆ ಉಂಟಲ್ಲ. ಮೊನ್ನೆ ಅದು ಇದೇ ಪಂಚಾಯತ್ ಎದುರಿಗೆ ನಾವು 4 ಜನ ನಿಂತಿದ್ದೇವೆ, ಅದು ವಾಸನೆಯಿಂದ ಒಂದು ಅರ್ಧ ಗಂಟೆ ಹೋಗ್ಲಿಲ್ಲ. ಯಾವುದು ಎಲ್ಲಿಂದ ಕಚಡ ತಕೊಂಡ್ ಬಂದು ಈ ಫಿಶ್ ಮೇಲ್ಗೆ ಹಾಕ್ತಾರಂತ ನಮ್ಗೆ ಗೊತ್ತಿಲ್ಲ. ಅಲ್ಲ, ಹಾಗಾದ್ರೆ ಈ ಒಂದು ಉದ್ಯಾವರದಲ್ಲಿ ಇರ್ತಕ್ಕಂಥ ಈ ಒಂದು ತ್ಯಾಜ್ಯದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬಹುದು ನಿಮ್ಮ ಒಂದು ಅಭಿಪ್ರಾಯ? ತ್ಯಾಜ್ಯ ಅಂದ್ರೆ ನಾವು ಈ ಗ್ರಾಮ ಪಂಚಾಯತ್ ಅವರು ವ್ಯವಸ್ಥೆ ಎಲ್ಲ ಮಾಡ್ಬೇಕಲ್ಲ, ಅವರೇ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್. ಸ್ಪಂದನವಾಹಿನಿ ಜೊತೆ ಅವರೆಲ್ಲ ಟ್ಯಾಕ್ಸ್ ಕಟ್ತಾರೆ, ನಾವೆಲ್ಲ ಈ ಗ್ರಾಮ ಪಂಚಾಯತ್ ಏನು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದೇ ನಾವು ಟ್ಯಾಕ್ಸ್ ಎಲ್ಲ ಕಟ್ತೇವೆ. ಅದೆಲ್ಲ ನಾವು ಅದನ್ನು ವಿಲೇವಾರಿ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲಲ್ಲ. ನಾವೇನು ಬೇಕಾದ್ರೆ ನಾವು ಪಬ್ಲಿಕ್ ಒಟ್ಟಾಗಿ ಸ್ಟ್ರೈಕ್ ಮಾಡ್ಬೇಕು, ಅಥವಾ ಪಂಚಾಯತಿ ವಿಲೇವಾರಿ ಮಾಡ್ಬೇಕಾದ್ರ ಪಂಚಾಯತಿ ವಿಲೇವಾರಿ ಮಾಡ್ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್ ಸ್ಪಂದನವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಹೇಳಿರುವ ಹಾಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ಅಡಿಯಲ್ಲಿ ಈ ಒಂದು ಒಳಚರಂಡಿ ವ್ಯವಸ್ಥೆಗಳು ಕೂಡ ಬರುತ್ತೆ. ಮತ್ತೆ ಇನ್ನು ಮುಂತಾದ ವ್ಯವಸ್ಥೆಗಳನ್ನ ಗ್ರಾಮದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ನೀಡಬೇಕಾದಂತ ಒಂದು ಕರ್ತವ್ಯ ಗ್ರಾಮ ಪಂಚಾಯತಿಗಿದೆ. ಹಾಗಿದ್ದ ಮೇಲೆ ಇದನ್ನೆಲ್ಲ ಒಂದು ಸರಿ ಮಾಡಬೇಕಾದಂತ ಒಂದು ಅನಿವಾರ್ಯತೆ ನಿಮಗಿಲ್ವಾ? ಎಸ್, ಈ ಕುರಿತಾಗಿ ನಾನು ಮತ್ತೆ ಈ ಒಂದು ಚರ್ಚೆಯನ್ನು ಮುಂದುವರಿಸ್ತೇನೆ. ಎಸ್, ಈಗಾಗಲೇ ಮಾತಾಡಿರುವಾಗ ಇನ್ನೂ ಕೂಡ ಈ ಒಂದು ವಿಷಯದ ಬಗ್ಗೆ ಚರ್ಚೆಗಳು ಮತ್ತೆ ಮುಂದುವರಿತಾ ಹೋಗುತ್ತೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ ಉದ್ಯಾವರದ ಒಂದು ತ್ಯಾಜ್ಯದ ಸಮಸ್ಯೆಗಳ ಕುರಿತಾಗಿ. ಎಸ್, ಈಗಾಗಲೇ ನಾವು ವಿರಾಮದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ.
ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥದ್ದು, ಅದರಲ್ಲೂ ಕೂಡ ಒಳಚರಂಡಿ ವ್ಯವಸ್ಥೆಯನ್ನ ಒಂದು ಸುವ್ಯವಸ್ಥಿತದಿಂದ ಕೂಡಿರುವ ಒಂದು ಗ್ರಾಮವನ್ನ ಮಾಡುವಂಥದ್ದು ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯ. ಆದ್ರೆ ಅದು ಆಗ್ತಾ ಇಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಉಂಟಾಗಿದೆ ಅಂತಕ್ಕಂಥ ಮಾತುಗಳನ್ನ ಕೇಳಿದ್ವಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಅಂದ್ರೆ ತಳಮಟ್ಟದ ಒಂದು ಸರ್ಕಾರ, ಗ್ರಾಮ ಪಂಚಾಯತಿಯಲ್ಲಿ ಒಳಚರಂಡಿ ಮಳೆ ನೀರು ಹರಿದು ಹೋಗ್ಲಿಕ್ಕೆ ಮಾತ್ರ ಮಾಡಿಕೊಡ್ತೇವೆ. ಇವರ ಡ್ರೈನೇಜ್, ಹೋಟೆಲ್ನದು, ಬಟ್ಟೆ ಒಗ್ದದ್ದು, ಫ್ಲಾಟ್ ಅದು ನೀರು ಅವರವರ ವ್ಯವಸ್ಥೆಯನ್ನು ಅವರವರು ಮಾಡಬೇಕು, ಗ್ರಾಮ ಪಂಚಾಯತ್ ಮಾಡಿಕೊಡುವುದಿಲ್ಲ. ಅದಕ್ಕಾಗಿ ನಾವು ಮೊನ್ನೆ 1-2 ತಿಂಗಳ ಹಿಂದೆ ನಮ್ಮ ಗ್ರಾಮಕ್ಕೆ ಅನುದಾನ, ಬೆಳೆಯುತ್ತಿರುವ ಗ್ರಾಮ ಅಭಿವೃದ್ಧಿಯಲ್ಲಿ ಅನುದಾನ ಸಾಕಾಗುವುದಿಲ್ಲ, ಇದನ್ನು ನಗರಸಭೆಗೆ ಸೇರಿಸಿ, ಉಡುಪಿ ನಗರಸಭೆಗೆ ಸೇರಿಸಿ ಅಂತ ನಾವೊಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಉಡುಪಿ ನಗರಸಭೆಗೆ ಸೇರಿದರೆ ಅನುದಾನ ಜಾಸ್ತಿ ಬರ್ತದೆ. ಈಗ 30 ಜನ ಸದಸ್ಯರಿದ್ದಾರೆ, 7-8 ಜನ ಸದಸ್ಯರಾಗ್ತಾರೆ. ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೋದು, ಎಲ್ಲದಕ್ಕೆ ಒಳ್ಳೆಯದಾಗ್ತದೆ ಅಂತ ನಾವು ಮುಂದಿನ 2 ತಿಂಗಳ ಹಿಂದಿನ ಮೀಟಿಂಗ್ನಲ್ಲಿ ಉಡುಪಿ ನಗರಸಭೆಗೆ ಸೇರಿಸಬೇಕಂತ ನಿರ್ಣಯ ಮಾಡಿ ಮೇಲಾಧಿಕಾರಿಗಳಿಗೆ ಕಳಿಸಿದ್ದೇವೆ. ನೀವು ಈಗಲೇ ಹೇಳಿದ್ರಿ ಸ್ಥಳೀಯ ಸರ್ಕಾರ ಇದು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರಿ. ಹಾಗಿದ್ಮೇಲೆ ನೀವೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜನರ ಒಂದು ಸಮಸ್ಯೆಗಳನ್ನ ಕೇಳುವಂಥದ್ದು ನಿಮ್ಮ ಕರ್ತವ್ಯ, ಕೇಳ್ತೀರಿ ನೀವು. ಅದನ್ನ ನೋಡ್ತಾ ಹೋದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಸ್ಥಳೀಯ ಸರ್ಕಾರ ಏನಿದೆ ಅಲ್ಲಿ ಬಿಜೆಪಿಯವರು ತುಂಬಾ ಸದಸ್ಯರಿದ್ದಾರೆ, ಕಾಂಗ್ರೆಸ್ನವರು ಕೂಡ ತುಂಬಾ ಜನ ಸದಸ್ಯರಿದ್ದಾರೆ, ಅಂದ್ರೆ ಈಕ್ವಲ್ ಅನ್ನುವ ಮಟ್ಟಿಗೆ ಸದಸ್ಯರಿದ್ದಾರೆ. ಹಾಗಾದ್ರೆ ಅವರೆಲ್ಲರೂ ಯಾಕೆ ಮನಸ್ಸುಗಳನ್ನ ಮಾಡ್ತಾ ಇಲ್ಲ ಈ ಒಂದು ಸಮಸ್ಯೆಗಳನ್ನ ಆಲಿಸುವ ನಿಟ್ಟಿನಲ್ಲಿ? ಅವ್ರ ಮನೆ, ನಿಮ್ಮ ಒಂದು ಮನೆಗಳು ಕೂಡ ಇದೇ ಒಂದು ಅಕ್ಕಪಕ್ಕದಲ್ಲೇ ಇರುವಂತದ್ದು, ಆದ್ರೂ ಯಾಕೆ ಸಮಸ್ಯೆಗಳು ಇಷ್ಟು ಉಲ್ಬಣಿಸ್ತಾ ಇರತಕ್ಕಂಥ? ಈಗ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ನವರು ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಒಂದೇ ರೀತಿ ಇದ್ದಾರೆ, ಏನು ಭೇದ ಭಾವ ಇಲ್ಲ. ಅವರೊಂದಿಗೆ ಜನರು ಕೂಡ ಸಹಕರಿಸಬೇಕು, ಆಗ ಮಾತ್ರ ಒಂದು ಸ್ವಚ್ಛ ಭಾರತಕ್ಕೆ ನಾವು ಎಲ್ಲರೂ ಒಬ್ಬ ದೇಶದ ಪ್ರಜೆ ಕೈಗೂಡಿಸಿದರೆ ಮಾತ್ರ ಸಾಧ್ಯ. ಖಾಲಿ ಗ್ರಾಮ ಪಂಚಾಯತ್ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಈಗ ಕೇಂದ್ರ ಸರ್ಕಾರದವರು ಸ್ವಚ್ಛ ಭಾರತ್ ಅಡ್ವರ್ಟೈಸ್ಮೆಂಟ್ ಬರ್ತುಂಟು, ರಾಜ್ಯ ಸರ್ಕಾರದವರು ಬರ್ತುಂಟು, ಇಲ್ಲಿ SLR ಅಂತ DC ಆಫೀಸಿಂದ ಎಲ್ಲ ಟ್ರೈನಿಂಗ್ ಪಡೆದು ಮನೆ ಮನೆಗೆ ಹೋಗ್ತಿದ್ದಾರೆ. ಹೇಗೆ ಹಸಿ ಕಸ ಹೇಗೆ ಇಡಬೇಕು, ಒಣ ಕಸ ಹೇಗೆ ಇಡಬೇಕು, ಪ್ಲಾಸ್ಟಿಕ್ ಹೇಗೆ ನಿಷೇಧ ಮಾಡಬೇಕು, ಕೈಚೀಲ ಮರುಬಳಕೆ ಮಾಡಬೇಕು, ಎಲ್ಲ ಟ್ರೈನಿಂಗ್ ಭಾಳ ಅಷ್ಟು ಸ್ಪಷ್ಟವಾಗಿ ಕೊಡ್ತಿದ್ದಾರೆ. ನಾವು ಗ್ರಾಮ ಸಭೆಯಲ್ಲಿ ಹೇಳ್ತೇವೆ, ವಾರ್ಡ್ ಸಭೆಯಲ್ಲಿ ಹೇಳ್ತೇವೆ, ಆದರೆ ಗ್ರಾಮ ಸಭೆಗೆ ಜನರು ಬರೋದು ಕಡಿಮೆ. 12,000 ಜನಸಂಖ್ಯೆ ಉಂಟು ಉದ್ಯಾವರ ಗ್ರಾಮದಲ್ಲಿ, 150ರಿಂದ 300 ಜನ ಒಳಗೆ ಗ್ರಾಮ ಸಭೆಗೆ ಬರ್ತಾರೆ. ಒಂದೊಂದು ವಾರ್ಡಲ್ಲಿ 700 ಜನಸಂಖ್ಯೆ ಉಂಟು, ಒಂದೊಂದು ವಾರ್ಡಲ್ಲಿ ಅಲ್ಲಿ ವಾರ್ಡ್ ಸಭೆಗೆ 50 ಜನ ಬರ್ತಾರೆ. ನಾನು ಇದನ್ನು ಕೇಳ್ತೇನೆ ನಿಮಗೆ, ನಗರ ವಾರ್ಡ್ ಸಭೆಗಳಿಗೆ ನೀವು ಹೋಗೋದಿಲ್ಲ ಅಂದ್ರೆ ನೀವು ಹೇಳಿದಾಗೆ ಸ್ಥಳೀಯ ಸಭೆಗಳು ನಡೆಯುತ್ತೆ, ಅದಕ್ಕೆ ನೀವು ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ರೀತಿಯಲ್ಲಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿದ್ದಾರೆ, ನೀವು ಬಟ್ಟೆಯ ಒಂದು ಬ್ಯಾಗ್ಗಳನ್ನು ಉಪಯೋಗಿಸಬೇಕು. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯವರಿಗೆ ಈ ಒಂದು ಕೊಳೆತ ತ್ಯಾಜ್ಯಗಳ ವಿಚಾರದಲ್ಲೂ ಕೂಡ ಒಂದು ಪ್ಲಾಸ್ಟಿಕ್ ಅನ್ನು ಹಾಕುವಂತ ವಿಚಾರದಲ್ಲೂ ಕೂಡ ಅವರಿಗೆ ಒಂದು ಹೆಲ್ಪ್ ಮಾಡಬೇಕು ನೀವು, ಅವಾಗ ಒಂದು ಉತ್ತಮ ಗ್ರಾಮ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಅವ್ರು ಕೇಳಿದ್ರು. ಹಾಗಾದ್ರೆ ನೀವು ಅವರಿಗೆ ಹೆಲ್ಪ್ ಮಾಡ್ತಾ ಇಲ್ವಾ? ಕೇವಲ ಗ್ರಾಮ ಪಂಚಾಯಿತಿಯವರನ್ನ ದೂರಿಕೊಂಡೇ ನೀವು ಮತ್ತೆ ಕಸವನ್ನ ಪ್ರತಿದಿನ ಹಾಕ್ತಾ ಇದ್ದೀರಾ? ಇಲ್ಲ, ನಾವು ವಾರ್ಡ್ ಸಭೆಗೆ ಹೋಗ್ತೇವೆ. ವಾರ್ಡ್ ಸಭೆಗೆ ಹೋದಾಗ ನಾವು ಹಿಂದಿನ ವಾರ್ಡ್ ಸಭೆಗೆ, ಇವರು ಆವಾಗ ಸದಸ್ಯರಲ್ಲ, ಅದರ ಹಿಂದಿನ ಸದಸ್ಯರಿರುವಾಗ ಒಂದು ವೀರವಿಠಲ ದೇವಸ್ಥಾನದಲ್ಲಿ ನಮ್ಮದು ವಾರ್ಡ್ ಸಭೆ ಕರೆದಿದ್ರು. ಆವಾಗ ನಾವು ಈ ಚರಂಡಿ ವ್ಯವಸ್ಥೆ ಹೇಳಿದ್ದೇವೆ. ಯಾರೋ ಒಬ್ಬರು ಅಧಿಕಾರಿ ಎಲ್ಲಿಂದ ಉಡುಪಿಯಿಂದ ಎಲ್ಲ ಬಂದ ಅಧಿಕಾರಿ ಎಲ್ಲ ಬರೆದುಕೊಂಡು ಹೋಗಿದ್ದಾರೆ, ಆದರೆ ಇಷ್ಟವರೆಗೆ ಅದರದ್ದು ಏನು ಕಾರ್ಯರೂಪ ಆಗಲಿಲ್ಲ. ಮತ್ತೆ ನಾವು ಪುನಃ ಹೋಗಿ ಅಲ್ಲಿ ಎಂತ ಮನವಿ ಕೊಡುದು ಅಂತ ನಾವೀಗ ವಾರ್ಡ್ ಸಭೆಗೆ ಹೋಗುದಿಲ್ಲ. ಹಾಗಂತ ಒಂದು ಸರಿ ಆದ ತಕ್ಷಣ ಬಿಟ್ರಿ ನೀವು, ತಪ್ಪಾಯ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಈ ಒಂದು ಪ್ರದೇಶಗಳು ಅವ್ರು ಯಾರೋ ಒಬ್ರು ಅಧಿಕಾರಿ ಬಂದ್ರೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ, ಮತ್ತೆ ಅದು ಬರ್ಕೊಂಡು ಹೋಗೋದು ಹೌದು ಇಂಥ ಸಮಸ್ಯೆ ಅಂತ. ಹಾಗಾದ್ರೆ ನಂತರ ಟ್ರಾನ್ಸ್ಫರ್ ಆಗಿ ಹೋದ ನಂತರ ಇನ್ನೊಬ್ರು ಬರ್ತಾರೆ, ನೋಡಲ್ ಅಧಿಕಾರಿಯಾಗಿ ಬರ್ತಾರೆ ಇಲ್ಲಿ ವಿಸಿಟ್ ಮಾಡ್ಲಿಕ್ಕೆ. ಅವರದ್ದು ನಾವು ಇದು ಕೇಳುದಿಲ್ಲಲ್ಲ, ಅವ್ರು ಇದಂತ ಡಿಪಾರ್ಟ್ಮೆಂಟ್ ಅಂತ ಕರ್ಕೊಂಡು ಬರ್ತಾರೆ, ಅಧ್ಯಕ್ಷರು ಇವರೆಲ್ಲ ಅವ್ರು ಬರ್ಕೊಂಡು ಹೋಗ್ತಾರೆ ಸಮಸ್ಯೆ ಅಂತ. ಮತ್ತೆ ಪುನಃ ಸಮಸ್ಯೆ ಅದಕ್ಕೆ ಏನು ಮತ್ತೆ ಪರಿಹಾರ ಇಲ್ಲ, ಅದು ಹಾಗೆ ಸಮಸ್ಯೆ ಹಾಗೆ ಉಳಿತದೆ ಅದು. ಸರ್, ರಾಜ್ಯ ಸರ್ಕಾರ ಗ್ರಾಮಸ್ಥರಿಗೆ ಒಂದು ಅಧಿಕಾರ ಕೊಟ್ಟಿದೆ. ಒಂದು ದಿವಸ, ವರ್ಷದಲ್ಲಿ ಒಂದು ದಿವಸ ಒಂದು ರಿಸರ್ವೇಶನ್ ಮಾಡೋ ಅಧಿಕಾರ ಉಂಟು ಗ್ರಾಮ ಸಭೆ ಅಂತ. ಸಂಪೂರ್ಣ ಅಧಿಕಾರ ಗ್ರಾಮ ಸಭೆಗೆ ಉಂಟು. ಆ ಗ್ರಾಮ ಸಭೆಯಲ್ಲಿ ಅವರು ಯಾವ ನಿರ್ಣಯವನ್ನು ಕೈಗೊಳ್ಳಬಹುದು, ಗ್ರಾಮಸ್ಥರು ಒಟ್ಟು ಸೇರಿ ಅವರು ಕೈಗೊಂಡ ಅಂತ ಒಂದು ನಿರ್ಣಯವೇ ಅಂತಿಮ. ಅದು ಅಂತಿಮ. ಸರ್ಕಾರ, ರಾಜ್ಯ ಸರ್ಕಾರ ಒಂದು
ಅಷ್ಟು ಒಳ್ಳೆಯದೊಂದು ಕೆಲಸವನ್ನು ಮಾಡಿದೆ. ಅಂದ್ರೆ ಇವರೆಲ್ಲ ಗ್ರಾಮಸ್ಥರು ಬಂದು ಗ್ರಾಮ ಸಭೆಗಳಲ್ಲಿ ಮಾತಾಡಿ ಒಕ್ಕೊರಲಿನಿಂದ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಅದೇ ಅಂತಿಮ ಆಗುತ್ತೆ. ಹಾಗಾದ್ರೆ ಅದೊಂದು ಯೋಜನೆಗಳು ಅದಕ್ಕೆ ಶಕ್ತಿ ಜಾಸ್ತಿ, ನಮಗಿಂತ ಗೊತ್ತಿದ್ರು ಕೂಡ ಯಾಕೆ ನೀವು ಹಾಗಾದ್ರೆ ಬರೋದಿಲ್ಲ? ಇದನ್ನ ಮಾತಾಡ್ತೇನೆ. ಸಾರ್ವಜನಿಕರದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡಿ? ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿ. ಹಲೋ, ನಾವು ಉದ್ಯಾವರದಿಂದ ಮಾತಾಡ್ತಿದ್ದೇನೆ ಸರ್. ಉದ್ಯಾವರದಿಂದ ನಾನ್ ಹೇಳುದಂದ್ರೆ, ಇಲ್ಲಿ ಎಲ್ಲ ವಾಹನದವರೆಲ್ಲರೂ ಬೀದಿಯಲ್ಲಿ ರೋಡ್ ಸೈಡಿಗೆ ಕಸ ಹಾಕ್ತಾರೆ. ನಾಯಿಗಳ ರಾಶಿಯಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಕಷ್ಟ. ಅಲ್ಲಿ ಉಂಟಲ್ಲ, ನೀವು ಒಂದು ಅವರು ನಮ್ಮ ಮಿತೇಶ್ವರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವಾಗ ಹೋದ ಸಲ ಅದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಅವರಿಗೆ ಸಹ ಗ್ರಾಮ ಅಧ್ಯಕ್ಷರು ಸಹ ಸಪೋರ್ಟ್ ಮಾಡ್ಬೇಕು ಸ್ವಲ್ಪ ಅವರಿಗೆ. ಎಂತ ಇದು ರೋಡ್ ಅಲ್ಲಿ ಬೋರ್ಡ್ ಬರಿಬೇಕು, ಇಲ್ಲಿ ನಿಮ್ಗೆ ಫೈನ್ ಹಾಕಲಾಗ್ತದೆ, ಯಾರು ಕಸ ಹಾಕ್ತಾರೆ ಅವರಿಗೆ ಫೈನ್ ಹಾಕ್ತೇವೆ, ನಾವು ಇಲ್ಲಿ CCTV ಅನ್ನು ಅಳವಡಿಸಿಕೊಂಡಿದ್ದೇವೆ ಅಂತೆಲ್ಲ ಬರಿಬೇಕು. ಮತ್ತೆ ದೊಡ್ಡದು ಎಂತಾದ್ರೂ ಕಸದ ತೊಟ್ಟಿ ಅಂತ ದೊಡ್ಡದು ಇತ್ತು ಅಲ್ಲಿ, ಇದರಲ್ಲಿ ನೀವು ಕಸ ಹಾಕಿ ಅಂತ ಬರಿಬೇಕು. ಯಾಕಂದ್ರೆ ಎಲ್ಲರದ್ದು ಜಾಗ 15 ಸೆನ್ಸ್ 20 ಸೆನ್ಸ್ ಇರುದಿಲ್ಲ. 4 ಸೆನ್ಸ್ ಅಲ್ಲಿ 3 ಸೆನ್ಸ್ ಅಲ್ಲಿ ಸಹ ಇರುವವರು ಜನರಿದ್ದಾರೆ. ಅವರು ಕಸ ಎಲ್ಲಿ ಹಾಕ್ತಾರೆ? ಅವರು ಎಲ್ಲಿ ಹಾಕುದು, ಎಲ್ಲರೂ ಇಲ್ಲೇ ಹಾಕಿದಾರಲ್ಲ ಅಂತ ಅವರು ಸಹ ಹಾಕಿ ಬಿಡ್ತಾರೆ. ಅದಕ್ಕೆ ಅಲ್ಲಿ ಬರಿಬೇಕು ಅವರು, ಇಲ್ಲಿ ಮಾತ್ರ ಕಸ ಹಾಕಿ ಬೇರೆ ಕಡೆ ಎಲ್ಲಿ ಹಾಕಿದ್ರೆ ನಮ್ಗೆ CCTVಯಲ್ಲಿ ಅವರು ಕಾಣ್ತಾರೆ, ಅವರ ಮೇಲೆ ಕಠಿಣ ಕ್ರಮ ಇದು ಕೈಗೊಳ್ತೇವೆ, ಫೈನ್ ಹಾಕ್ತೇವೆ ಅಂತ ಹಾಕ್ಬೇಕು. ರೋಡ್ ಹೋಗುವ ಇದು ನೀರ್ ಹೋಗುವ ತೋಡಿನಲ್ಲಿ ನೀರೇ ಹೋಗ್ಬೇಕು ವಿನಃ ಈ ರೀತಿಯ ಕಸ ಹೋಗ್ಬಾರ್ದು. ದಿನದಿಂದ ದಿನ ಹೋದಂತೆ ಕಸ ಜಾಸ್ತಿ ಆಗ್ತಾ ಉಂಟು ವಿನಃ ಕಡಿಮೆ ಆಗ್ತಾ ಇಲ್ಲ ಸರ್. ಇಲ್ಲಿ ನೋಡಿ, ಇಲ್ಲಿ ನೀವೇ ಇಲ್ಲಿ ಈಗ ನೋಡಿದ್ದೀರಿ ಅದರಲ್ಲಿ. ನಾನು ಅದೇ ಹೇಳುದು, ರಿಕ್ವೆಸ್ಟ್ ಮಾಡುದು, ಮಿನಿಸ್ಟರ್ ಅವರ ಜೊತೆಗೆ ಸಂಬಂಧಪಟ್ಟ ಅಧ್ಯಕ್ಷರು ಇದು ಯಾರಿದ್ದಾರೆ ಈಗ ಅವರು ಸಹಾಯ ಮಾಡಿ ಈ ತೋಡು ಕ್ಲೀನ್ ಮಾಡಿ, ಅದು ಕೋಳಿ ಅಂಗಡಿಯವರು, ಹೋಟೆಲ್ ಅವರು, ರೆಸಿಡೆನ್ಸಿ ಅವರು ಆ ಗಲೀಜ್ ನೀರನ್ನು ವೇಸ್ಟೇಜ್ ಅನ್ನು ತೋಡಿಗೆ ಹೋಗದ ಹಾಗೆ ಇಲ್ಲಿ ವಾಸಿಸುವ ಜನರಿಗೆ ಇದು ಸ್ವಚ್ಛತೆಯಿಂದ ಆರೋಗ್ಯವಂತವಾಗಿ ನಾವು ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳಿಕೊಡ್ತೇನೆ. ಎಸ್, ಧನ್ಯವಾದಗಳು ಮೇಡಮ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್, ಈ ಕುರಿತಾಗಿ ನಾನು ಇವರು ಮಾತಾಡಿದ ಹಾಗೆ ಅದ್ರ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಎಸ್, ಈಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳೇನೋ ಬಂದಿದೆ, ಆದರೆ ನೀವು ಅತ್ಯಂತ ಕಿರಿಯರು ಸದಸ್ಯರು ಅಂತ ಕೂಡ ಹೇಳಿದ್ದೀರಿ. ಅದೇ ರೀತಿ 30 ಜನ ಸದಸ್ಯರು ಕೂಡ ಈ ಒಂದು ವಾರ್ಡ್ನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೀರಿ. ಹಾಗಿದ್ದಾಗ ನಿಮಗೆ ಎಲ್ಲೋ ಒಂದ್ ಕಡೆ ಪ್ರೆಷರ್ ಹಾಕ್ತಾ ಇದ್ದಾರಾ? ಕೆಲಸ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಏನಾದ್ರು ಪ್ರೆಷರ್ ಹಾಕ್ತಾ ಇದ್ದಾರಾ? ಅಥವಾ ನಿಮಗೆ ಕೆಲಸಗಳನ್ನ ಮಾಡೋದಕ್ಕೆ ಸರಿಯಾಗಿ ಸಹಕಾರವನ್ನ ಮಾಡ್ತಾ ಇಲ್ವಾ? ಪುಂಖಾನುಪುಂಖವಾಗಿ ರಾಜಕೀಯ ನಾಯಕರು ಮಾತಾಡ್ತಾರೆ, ರಾಜಕೀಯ ಮುಖಂಡರ ಜೊತೆ, ಜನಪ್ರತಿನಿಧಿಗಳ ಜೊತೆ ಫೋಟೋ ಗೀಟೋಗಳನ್ನೆಲ್ಲ ತೆಗೆಸ್ಕೊಳ್ತಾರೆ, ಅಪ್ಲೋಡ್ಗಳನ್ನ ಮಾಡ್ತಾರೆ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ. ಹಾಗಾದ್ರೆ ನಿಮಗೆ ಯಾಕೆ ಸಹಕಾರವನ್ನ ಮಾಡ್ತಾ ಇಲ್ಲ? ಇಲ್ಲ, ನಮ್ಗೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಆದ್ರೂ ಇದು ಆಗ್ತಾ ಇಲ್ಲ. ಅಲ್ಲ, ಮಾರ್ಗದರ್ಶನ ನಡೀತಾ ಇದೆ. ಕೇಳಿ ಅಲ್ಲ, ಗ್ರಾಮಸ್ಥರು ನಿಮಗೆ ಸಹಾಯವನ್ನ ಮಾಡಿದ್ರು ಕೂಡ ಜನಪ್ರತಿನಿಧಿಗಳು ಸ್ಥಳೀಯ ಮಾಡಿದ್ರು ಈ ಕೆಲಸ ಯಾಕೆ ಆಗ್ತಾ ಇಲ್ಲ? ಅಲ್ಲ, ಅದೇ ಎಲ್ಲ ಒಂದು ಜನಪ್ರತಿನಿಧಿಗಳು, ಅಲ್ಲಿನ ಸ್ಥಳೀಯ ನಾಯಕರು ನಿಮಗೆ ಹಾಗಾದ್ರೆ ಸಹಕಾರವನ್ನ ಮಾಡ್ತಾ ಇಲ್ವಾ? ನಾನು ಮೊದಲಿಗೆ ಹೇಳಿದೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 2 ಫಂಡ್ ಬರ್ತದೆ. 14th ಫೈನಾನ್ಸ್ ಅಂತ ಒಂದು ಕೇಂದ್ರ ಸರ್ಕಾರದ್ದು, 1ನೇ ವರ್ಗ ಅಂತ ಒಂದು ರಾಜ್ಯ ಸರ್ಕಾರದ್ದು. ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಉಂಟು. SC ST, ಕುಡಿಯುವ ನೀರು, ಚರಂಡಿ, ರಸ್ತೆ, ನೈರ್ಮಲ್ಯ. ಆ ನೈರ್ಮಲ್ಯದಲ್ಲಿ ಇದು ಬಂತು. ನೈರ್ಮಲ್ಯದಲ್ಲಿ ಇದು ಬಂದ್ರೆ ಇದು ನಂದು ಒಂದು ವಾರ್ಡ್ ಇರುದಲ್ಲ, ಇಡೀ ಉದ್ಯಾವರ ಗ್ರಾಮದಲ್ಲಿ 13 ವಾರ್ಡ್ ಉಂಟು. 13 ವಾರ್ಡಿಗೆ ಹಂಚಬೇಕು ಆ ದುಡ್ಡನ್ನು. 13 ವಾರ್ಡಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಖಾಲಿ ನಂದು ಒಂದು 6ನೇ ವಾರ್ಡಲ್ಲಿ ಮಾತ್ರ ಸ್ವಚ್ಛತೆ ಕಾಪಾಡುದಲ್ಲ. ಅಲ್ಲ ಮಿತೇಶ್ವರ, ತುರ್ತು ಪರಿಸ್ಥಿತಿ ಅಂತ ಕೆಲವು ಮೊನ್ನೆ ಉದ್ಯಾವರ ಗ್ರಾಮದಲ್ಲಿ ಒಂದು ಭೀಕರವಾದ ಗಾಳಿ ಬಂತು. ಒಂದು 100 ಎಲೆಕ್ಟ್ರಿಕ್ ಕಂಬಗಳು ಬಿದ್ದವು, ಒಂದು 60-70 ಮರಗಳು ಬಿದ್ದವು. ಆಗ ನಾವು ಗ್ರಾಮಸ್ಥರೆಲ್ಲ ಒಟ್ಟು ಸೇರಿ ಕೆಲಸ ಮಾಡಿದ್ದೇವೆ. ಮತ್ತೆ ಅದು ತುರ್ತು ಪರಿಸ್ಥಿತಿಗೆ ಕೆಲವು ಹಣದ ಅವಶ್ಯಕತೆ ಇರ್ತದೆ. ಎಸ್, ಅವರೇನೋ ಮಾತಾಡ್ತಾ ಇದ್ದಾರೆ. ಅಲ್ಲ, ನಾನು ಹೇಳೋದು, ಈಗ ನಾವು ಎಲ್ಲದಕ್ಕೂ ಸರ್ಕಾರದ ಅನುದಾನವನ್ನೇ ಕಾಯ್ಬೇಕಂತ ಇಲ್ಲ. ನಮ್ಮಲ್ಲಿ ದೊಡ್ಡ ದೊಡ್ಡ ಇದ್ದಾರೆ, ಫ್ಯಾಕ್ಟ್ರಿಗಳುಂಟು, ಅವರೆಲ್ಲ ಸ್ವಲ್ಪ ಸಹಾಯಧನ ಕೊಡ್ತಾರೆ. ಅದನ್ನು ಒಟ್ಟು ಮಾಡಿಕೊಂಡು ನಾವು ಅದನ್ನು ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸ್ಬೋದು, ಇವರು ಮುಂದಾಳತ್ವ ವಹಿಸಿದ್ರೆ ಅದನ್ನು.
ಖಾಲಿ ಎಲ್ಲ ಸರ್ಕಾರದ ಪಂಚಾಯತ್ಗೆ ಎಷ್ಟು ಅನುದಾನ ಬರ್ತದೆ, ಪಂಚಾಯತ್ ಎಲ್ಲ ಇದನ್ನು ನೋಡ್ಬೇಕಲ್ಲ. ಅದೇ ಪಂಚಾಯತಿಗೆ ಅನುದಾನಗಳು ಕಡಿಮೆ ಬರ್ತಾನೆ ಅಂತಾನೆ ತಾಲೂಕ್ ಪಂಚಾಯತಿಗೆ ಮನವಿನ ಮಾಡೋದು. ತಾಲೂಕ್ ಪಂಚಾಯತಿಯವರಿಗೂ ಕೂಡ ಅನುದಾನಗಳು ಕಡಿಮೆ ಇದ್ರೆ ಜಿಲ್ಲಾ ಪಂಚಾಯತಿ ಅನುದಾನವನ್ನು ಇವರು ಪಂಚಾಯತ್ ಕೂಡ ಬಗೆಹರಿಲಿಲ್ಲ ಅಂತಂದ್ರೆ ಕೊನೆಗೆ ನಾನು ಇವ್ರ ಹತ್ರ ಹೇಳಿದೆ, ಮೊನ್ನೆ ಹೇಳಿದೆ ಇವ್ರ ಹತ್ರ, ನಾವೆಲ್ಲ ಸ್ವಲ್ಪ ಎಲ್ಲ ಒಟ್ಟು ಮಾಡಿ ಅದನ್ನು ಇದು ಮಾಡುವ, ಪಂಚಾಯತಿದೆಲ್ಲ ಆದ್ರೆ ಆಗುದಿಲ್ಲ, ಒಂದು ಇದು ಮಾಡಿ ಮಾಡುವ. ಅದಕ್ಕೆ ಸಹ ಒಪ್ಪಿದ್ದಾರೆ ಅವರು. ನಾನೆಲ್ಲ ಮಾತಾಡ್ತೇನೆ, ಅಧ್ಯಕ್ಷರ ಹತ್ರ ಮಾತಾಡ್ತೇನೆ, PDO ಹತ್ರ ಮಾತಾಡ್ತೇನೆ. ಅದಂದ್ರೆ ಇಷ್ಟು ಜೋರು ಟಿವಿಯಲ್ಲಿ ಬರುವಷ್ಟು ಆಗಲಿಲ್ಲ ಸಮಸ್ಯೆ. ಆಗ್ತಾ ಇರೋದಲ್ಲ, ಹೋಗ್ತಾ ಉಂಟಲ್ಲ ಹೋಗ್ಲಿ. ಈಗ ಟಿವಿಯಲ್ಲಿ ಬಂದ ಮೇಲೆ ಸ್ವಲ್ಪ ಇದಾಯ್ತು, ಅದಕ್ಕೆ ಪ್ರಚಾರ ಬಂತು. ಇನ್ನು ನೆಕ್ಸ್ಟ್ ಮುಂದಿನಲ್ಲಿ ಅವರು ಮುಂದೆ ಅದಕ್ಕೆ ಸಮಸ್ಯೆ ಬಗೆಹರಿಸುವ ಬಗ್ಗೆ ಪ್ರಯತ್ನ ಮಾಡ್ತಾರೆ ಅವರು ಖಂಡಿತ. ಅಲ್ಲ ಅದೇ ಸಮಸ್ಯೆಗಳು ಇರುತ್ತೆ, ಆದ್ರೆ ಸಾಂಕ್ರಾಮಿಕ ರೋಗಗಳು ಅದೇ ಸಮಸ್ಯೆ. ಹೌದು, ನಾನು ಎಂತ ಹೇಳುದಂದ್ರೆ ಅದು ಶಾಶ್ವತ ಪರಿಹಾರ ಆಗ್ಬೇಕು. ನಾವು ಒಂದೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ 3 ತಿಂಗಳ ನಂತರ ಸೇಮ್ ಆದ್ರೆ ಪ್ರಯೋಜನ ಅಂತ ಹೇಳಿ ಶಾಶ್ವತ ಪರಿಹಾರ ಆಗ್ಬೇಕು. ಎಸ್, ಅವರಾಗೆ ಲಾಸ್ಟ್ ಕಾಲರ್ ಒಬ್ರು ಹೇಳಿದ್ರು, ಹಲವಾರು ಒಳ್ಳೆ ವಿಚಾರಗಳ ಬಗ್ಗೆ ಹೇಳಿದ್ರು, ಯಾವ ರೀತಿಯಲ್ಲಿ ಪರಿಹಾರವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿ ವಿಚಾರವಾಗಿ ಕೂಡ ತ್ಯಾಜ್ಯ ನೀರು ಬಿಡೋದು ಬಂದ್ ಮಾಡ್ಬೇಕು. ಮತ್ತೆ ಒಮ್ಮೆ ಫಸ್ಟ್ಗೆ ಇದು ಪ್ರಾಯೋಗಿಕವಾಗಿ ಒಂದು ಮಾಡ್ಕೊಂಡು ಹೋದ್ರೆ ಮತ್ತೆ ಅದಕ್ಕೆ ಪರ್ಮನೆಂಟ್ ಆಗಿ ಸಮಸ್ಯೆಗೆ ಪರಿಹಾರ ಮಾಡ್ಬೋದಲ್ವಾ. ಹೀಗಾದ್ರೆ ಏನ್ ಮಾಡ್ಬೋದು, ಅದನ್ನ ಪರ್ಮನೆಂಟ್ ಆಗಿ ಒಂದು ಸಮಸ್ಯೆಗಳನ್ನ ನಿವಾರಿಸಬಹುದು ಅಂತಂದ್ರೆ ಯಾವ ರೀತಿ ಪರಿಹಾರಗಳನ್ನು ತೆಗೆದುಕೊಳ್ಬಹುದು? ಅದಕ್ಕೆ ಇವರು ಪಾಪ ಪಂಚಾಯತ್ ಲೆವೆಲಲ್ಲಿ ಸಾಧ್ಯ ಇಲ್ಲ. ಸಂಸತ್ ಸದಸ್ಯರ ನಿಧಿ ಮತ್ತು ಶಾಸಕರು ಏನಾದರೂ ದೊಡ್ಡ ಮಟ್ಟಿನ ಫಂಡ್ ಕೊಟ್ಟರೆ, ಒಂದು 10-15 ಲಕ್ಷ ಫಂಡ್ ಕೊಟ್ಟರೆ ಅದಕ್ಕೆ 2 ಸೈಡ್ ತಡೆಗೋಡೆ ಕಟ್ಟಿ, ಮತ್ತು ಅದರಲ್ಲಿ ಸ್ವಲ್ಪ ಅಕ್ರಮ ಎಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ತೆಗೆದು ಸ್ವಲ್ಪ ಹೈಟ್ ಮಾಡಿ ಏನಾದರೂ ಇದು ಮಾಡಿದರೆ ಶಾಶ್ವತ ಪರಿಹಾರ ಆಗ್ಬೋದು. ಅದಕ್ಕೆ ಏನಾದರೂ ಮುಚ್ಚಳಿಗೆ ಮಾಡಿದರೆ. ಇಷ್ಟೆಲ್ಲ ಸಾಂಕ್ರಾಮಿಕ ರೋಗಗಳ ಸಮಸ್ಯೆಗಳು ಭೀತಿಯಿಂದ ನೀವು ತತ್ತರಿಸ್ತಾ ಇದ್ದೀರಾ. ಆರೋಗ್ಯ ಅಧಿಕಾರಿಗಳು ಪ್ರತಿ ಸರಿಯೂ ಕೂಡ ಒಂದು ಭೇಟಿಯನ್ನ ನೀಡ್ತಾರಾ? ಅಲ್ಲಿಗೆ ನೀಡಿ ಆ ಒಂದು ನಿಮಗೇನು ಸಮಸ್ಯೆಗಳಿದೆ ಸ್ಥಳೀಯರಿಗೆ ಅಂತಕ್ಕಂಥ ಬಗ್ಗೆ ಏನಾದರೂ ವಿಚಾರಿಸ್ತಾರಾ? ನಾವು ಕಂಪ್ಲೇಂಟ್ ಕೊಟ್ಟರೆ ಬರ್ತಾರೆ, ಬಂದು ನೋಡ್ತಾರೆ, ಎಲ್ಲ ಸರಿ ಉಂಟು, ನಾವೆಲ್ಲ ಸರಿ ಮಾಡ್ತೇವೆ ಅಂತ ಹೇಳಿ ಹೋಗ್ತಾರೆ ಅವರು. ಹಾಗಾದ್ರೆ ಅವರಿಗೂ ಈ ಒಂದು ಕೊಳಚೆ ನೀರುಗಳು ಕಣ್ಣಿಗೆ ಬೀಳೋದಿಲ್ಲ, ಇಲ್ಲಿಂದ ಒಂದು ಸಾಂಕ್ರಾಮಿಕ ರೋಗಗಳ ಒಂದು ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು ಅವರಿಗೆ ಅನ್ಸೋದಿಲ್ಲ. ಇಲ್ಲ. ಮತ್ತೆ ಸ್ವಚ್ಛ ಭಾರತ ಅಭಿಯಾನವನ್ನ ಮಾಡ್ತಾರೆ, ಅದು ಕೇವಲ 1 ದಿನಕ್ಕೆ ಮಾತ್ರ ಅಂತ. ಅಲ್ಲೇ ಒಂದು ತೋಡಿನ ಪಕ್ಕದಲ್ಲಿ ಇದ್ರೆ ಯಾವ್ದಾದ್ರು ಕಸ ಇದ್ರೆ ಅದು ತೆಗೆದು ಮತ್ತೆ ಗುಡಿಸಿ ತೋಡಿ ಹಾಕಿ ಒಂದು ಫೋಟೋವನ್ನ ತೆಗಿತಾರ. ಅದೆಲ್ಲ ಜನಪ್ರತಿನಿಧಿಗಳದ್ದೇ ಕೆಲಸ ಅಂತ. ಸರ್, ಈಗ ನಾವು ಇದೊಂದು ಅಂತ್ಯಕ್ಕೆ ಮಾಡುವ. ಹೇಗೆ ಮೇಡಮ್ ಅವರಿಗೆ ಫೋನ್ ಮಾಡಿದ್ವಿ, ಒಳ್ಳೆ ಸಲಹೆಯನ್ನು ಕೊಟ್ಟರು. ನಾವೊಂದು ನಾಮಫಲಕ ಹಾಕೋದು ಸ್ಟಾರ್ಟಿಂಗ್ ಇಂದ, ಉದ್ಯಾವರ ಗ್ರಾಮ ಪಂಚಾಯತ್ ಕಸ ಬಿಸಾಡಬಾರ್ದು ಅಂತ ಬರೆದು ಒಂದು ಫೈನ್ ಬರೆದು ನಾಮಫಲಕ ಹಾಕೋದು. ಮತ್ತೆ ಆ ತೋಡುಗಳಲ್ಲೆಲ್ಲ ಎಂತ ಕಸ ಉಂಟು ಇಟಾಚಿ ಹಾಕಿ ಕ್ಲೀನ್ ಮಾಡ್ತೇವೆ. ಅದರ ನಂತರ ಯಾರೆಲ್ಲ ತೋಡಿಗೆ ಪೈಪನ್ನು ಡೈರೆಕ್ಟ್ ಆಗಿ ಬಿಟ್ಟಿದ್ದಾರೆ, ಅದು ನಾವು ಗ್ರಾಮ ಸಭೆ ನಾಳ್ದು 20 ತಾರೀಕಿಗೆ ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ಅಲ್ಲಿ ಏನು ನಿರ್ಣಯ ಆಗ್ತದೆ, ಆ ರಿಸರ್ವೇಶನ್ ಕಾಪಿ ಇವರಿಗೆ ಕೊಡ್ತೇನೆ, ನಾನು ನಿಮಗೂ ಬೇಕಾದ್ರೂ ಒಂದು ಕೊಡ್ತೇನೆ. ಆ ರಿಸರ್ವೇಶನ್ ಕಾಪಿ ಮುಖಾಂತರ ಅದಕ್ಕೆ ನಮ್ಮ PDO ಅವರ ಹತ್ರ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಹೇಳಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡುವ ಅಂತ ನಾನು ಹೇಳ್ತಿದ್ದೇನೆ. ಅದೇ ನೀವು ಹೇಳುದಲ್ಲ, ಅದನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನಿಮ್ಮ ಒಂದು ಸಹಕಾರವು ಕೂಡ ಇಲ್ಲಿ ಅಗತ್ಯ ಇದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂತಂದ್ರೆ ಇವರೊಬ್ಬರೇ ಮಾಡೋದಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅವರಿಗೂ ಕೂಡ ಎಷ್ಟೋ ಒತ್ತಡಗಳು ಇರ್ಬೋದು, ಆದ್ರೆ ನಿಮ್ಮ ಒಂದು ಸಹಕಾರ ಕೂಡ ಈ ಒಂದು ವಿಷಯದಲ್ಲಿ ಅತ್ಯಗತ್ಯವಾಗಿದೆ. ನೀವು ಕೂಡ ತಡಿಬಹುದು, ಯಾರೋ ಬಂದು ಹಾಕ್ತಾರೆ ಅದನ್ನ ನಮಗೆ ಕಾಯೋಕ್ಕಾಗೋದಿಲ್ಲ ಅಂತ ಕೈಕಟ್ಟಿ ಕುಳಿತುಕೊಳ್ಳೋದಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ, ಅದಕ್ಕೆ ಇವರು ಪಂಚಾಯತ್ CC ಕ್ಯಾಮರಾ ವ್ಯವಸ್ಥೆ ಪಂಚಾಯತಿ ವ್ಯವಸ್ಥೆಯಿಂದ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು 20ನೇ ತಾರೀಕು ತನಕ ಒಂದು ಟೈಮ್ ಅನ್ನ ಕೂಡ ನೀಡಿದ್ದಾರೆ. ನಂತರ ಇದೊಂದು ಅಂತಿಮ ಹಂತದಲ್ಲಿ ಪರ್ಮನೆಂಟ್ ಸಮಸ್ಯೆಗಳನ್ನ ನಿವಾರಿಸ್ತಾರೆ ಅಂತಕ್ಕಂಥ ಮಾತುಗಳನ್ನ ಇವರು ಮಿತೇಶ್ ಅವರು ಹೇಳಿದ್ದಾರೆ. ಅವ್ರು ಹಾಗೆ ಸರಿ ಮಾಡ್ತಾರೆ ಈ ಒಂದು ಸಮಸ್ಯೆಗಳನ್ನ. ಉದ್ಯಾವರದ ಜನತೆ ಕಾದು ಕುಳಿತುಕೊಳ್ಬೇಕಾಗಿ ವಿನಂತಿ ಏನು ಅಂತಂದ್ರೆ ಇವರು ಸರಿ ಮಾಡ್ತಾರೆ. ನಾನು ಮಾಡ್ತೇನೆ ಅಂತಲ್ಲ, ಅಂದ್ರೆ ಮಾಡಿಸ್ತೀರಿ, ಒಟ್ಟು ಸೇರಿ ನಾವು ಮಾಡ್ತೇವೆ. ನೀವು ಮಾಡಿಸ್ಬೇಕು. ನಾವು ಮಾಡಿದ ನಂತರ ಇವರ ಏರಿಯಾದಲ್ಲಿ ಒಂದು 5 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಆ ಬಾಡಿಗೆ ಮನೆಯವರು ಒಂದೊಂದು ಮನೆಯಲ್ಲಿ 5-10 ಜನ ಕೂಡ ಇದ್ದಾರೆ. ಅವರಿಗೂ ಕೂಡ ಇವರು ಎಚ್ಚರಿಕೆ ಗಂಟೆ ಕೊಡ್ಬೇಕು. ನಾವು ಕೊಡದಲ್ಲ, ಆ ತೋಡಿಗೆ ಕಸ ಬಿಸಾಡಬಾರ್ದು, ನಿಮ್ಮ ಮನೆಗೆ ಗಾಡಿ ಬರ್ತದೆ, ಯಾಕಂದ್ರೆ ಅವ್ರಿಗೆ ಗಾಡಿ ಬರುವಾಗ ಕೆಲ್ಸಕ್ಕೆ ಹೋಗಿರ್ಬೋದು. ಸಹಕರಿಸಬೇಕು, ನಮ್ಮೊಂದಿಗೆ ಇವರು ಸಹಕರಿಸಬೇಕು. ನಾವು ಸಹಕಾರ ಮಾಡ್ತೇವೆ, ಇವು ವ್ಯವಸ್ಥೆ ಮಾಡ್ಬೇಕಲ್ಲ ಮೊದಲು ಮಾಡಿ ನಂತರ ನಾವು ಅಲ್ಲ, ಯಾರು ಸಹಕಾರ ಕೊಡ್ಲಿಲ್ಲ ಅವ್ರಿಗೆ ಏನಾದ್ರು ಪಂಚಾಯತಿಂದ ಅವರ ಲೈಸೆನ್ಸ್ ರದ್ದು ಮಾಡುದಾ ಅಲ್ಲ ಮತ್ತೊಂದು ಏನಾದ್ರು ಮಾಡ್ಬೋದಲ್ಲ ಪಂಚಾಯತ್. ಎಸ್, ಇಷ್ಟೊತ್ತು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಕ್ಕಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ನಿವಾರಿಸ್ತೀನಿ ಅಂತ ಹೇಳಿದ್ದಕ್ಕಾಗಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.
ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಉದ್ಯಾವರದಲ್ಲಿ ಒಂದು ಸಮಸ್ಯೆಗಳಿತ್ತು. ನೀವೇ ನೋಡಿದ ತ್ಯಾಜ್ಯದ ಸಮಸ್ಯೆಗಳು ದೃಶ್ಯಾವಳಿಗಳಲ್ಲಿ ನೀವು ನೋಡಿರ್ಬೋದು, ಮತ್ತೆ ಚರ್ಚೆಯನ್ನು ಕೂಡ ಕೇಳಿರ್ಬೋದು. ಹಲವಾರು ರಾಜಕೀಯ ಸಮಸ್ಯೆಗಳಿಂದ ಹಿಡಿದು ಸಾಮಾಜಿಕ ಸಮಸ್ಯೆಗಳು ಕೂಡ ಈ ಒಂದು ವಿಚಾರದಲ್ಲಿ ಇದೆ. ಅದೇ ರೀತಿಯಲ್ಲಿ ಅನುದಾನದ ವಿಚಾರವಾಗಿ ಆರ್ಥಿಕ ಸಮಸ್ಯೆಗಳು ಕೂಡ ಇದೆ. ಎಸ್ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ಬಗೆಹರಿಸ್ತೇವೆ. ಅಂದ್ರೆ ಅಲ್ಲಿನ ಒಂದು ಸ್ಥಳೀಯರು ಮತ್ತೆ ಜನಪ್ರತಿನಿಧಿಗಳ ಒಂದು ಒಗ್ಗೂಡಿಕೆಯಿಂದಾಗಿ ಉದ್ಯಾವರವನ್ನ ಸ್ವಚ್ಛ ಉದ್ಯಾವರದ ಒಂದು ನಗರವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಕೆಲವು ಭರವಸೆಗಳನ್ನು ಕೊಟ್ಟಿದ್ದಾರೆ. 20ನೇ ತಾರೀಕು ತನಕ ಕೆಲವೊಂದು ಗಡುವುಗಳನ್ನು ಕೂಡ ನೀಡಿದ್ದಾರೆ. ನಂತರ ದಿನಗಳಲ್ಲಿ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ನೀಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಎಸ್ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದೇ ಇವತ್ತಿನ ಒಂದು ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.